ವಿಫೋರ್ ವಿತ್ ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ಮಹಿಮ್ ರಾಮದಾಸ್. ಈ ಲಾಕ್ಡೌನ್ ಸಂದರ್ಭದಲ್ಲಿ ಕಳೆದ ಬಾರಿಯೂ ಮತ್ತು ಈ ಬಾರಿಯೂ ಅಸಹಾಯಕರಿಗೆ ಆಹಾರದ ಕಿಟ್ಗಳನ್ನು ಒದಗಿಸುವುದು, ಒಪ್ಪೊತ್ತಿನ ಊಟ ತಿಂಡಿ ಇತರ ಸಾಮಗ್ರಿಗಳನ್ನು ಒದಗಿಸುವಂಥ ಸಂಘ ಸಂಸ್ಥೆಗಳು ಇವತ್ತು ಕಾರ್ಯಾಚರಣೆ ಮಾಡ್ತಾನೆ ಇವೆ. ಹಲವಾರು ಸಂಘ ಸಂಸ್ಥೆಗಳು ಮೊದಲ ಲಾಕ್ಡೌನ್ನಲ್ಲೂ ಎರಡನೇ ಅಲೆಯ ಈ ಬಾರಿಯ ಲಾಕ್ಡೌನ್ನಲ್ಲೂ ಕೂಡ ತೊಡಗಿಸಿಕೊಂಡಿವೆ. ಬಡವರ ಜೊತೆ, ಅಸಹಾಯಕರ ಜೊತೆ, ನಿರ್ಗತಿಕರ ಜೊತೆ, ಅಲೆಮಾರಿಗಳ ಜೊತೆ, ವಲಸೆ ಕಾರ್ಮಿಕರ ಜೊತೆ ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನೋ ಈ ಬಾರಿ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇರುವುದರಿಂದಾಗಿ ಆ ನಿರ್ಮಾಣದಲ್ಲಿರುವ ತೊಡಗಿಸಿಕೊಂಡಿರುವಂಥ ಕಾರ್ಮಿಕರುಗಳು ಅಲ್ಲಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಬಚಾವ್. ಇಲ್ಲದೇ ಹೋದಲ್ಲಿ ವಲಸೆ ಕಾರ್ಮಿಕರ ಒಂದು ದಂಡು ಇದೆಯಲ್ಲ, ಅದು ರಸ್ತೆಯಲ್ಲಿ ಹೋಗ್ತದೆ. ಬಹುಶಃ ಕಳೆದ ಬಾರಿ ನೀವು ನೆನಪಿಸಿಕೊಂಡ್ರೆ ಬಹಳ ಚಿಂತಾಜನಕ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಕಳೆದ ಬಾರಿಯಾಗಿ ಮತ್ತೆ ಈ ಬಾರಿ ನಾವು ನೋಡ್ತಾ ಇರೋಣ. ಈ ಬಾರಿ ಆ ಜನರಿಗೆ ಆಹಾರವನ್ನು ಒದಗಿಸುವುದು, ಒಪ್ಪೊತ್ತಿನ ಆಹಾರಗಳನ್ನು ಒದಗಿಸುವಂಥದ್ದು ಮತ್ತು ಅವರಿಗೆ ಆಹಾರದ ಕಿಟ್ಟುಗಳನ್ನು, ಇದು ಆಹಾರದ ಕಿಟ್ಟುಗಳನ್ನು ಮನೆ ಮನೆಗೆ ಇವತ್ತು ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲಸ ಇಲ್ಲದೆ ಮನೆಯಲ್ಲಿದ್ದಾರೆ ಬಹಳ ಮಂದಿ. ಅವರ ಬಗ್ಗೆ ಇವತ್ತು ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ. ನಾನು ಬಹಳ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರ ಬಗ್ಗೆ ಹೇಳಿದ್ದೆ. ಅಸಂಘಟಿತ ಕಾರ್ಮಿಕರು ಯಾರು? ಅಸಂಘಟಿತ ಕಾರ್ಮಿಕರು, ಅವರ ಬಗ್ಗೆ ಸರ್ಕಾರ ಇವತ್ತು ಹೇಳಿರುವಂಥದ್ದು ಕೇವಲ 3,04,000 ಮಂದಿಗೆ 60 ರಿಂದ 89 ಕೋಟಿ ರೂಪಾಯಿಯಷ್ಟು ನಾವು ಇಟ್ಟಿದ್ದೇವೆ ಅಂತ ಹೇಳಿ. ಅಷ್ಟೇ ಮಂದಿ ಇರುವುದಾ ಅಸಂಘಟಿತ ಕಾರ್ಮಿಕರು? 6 ಕೋಟಿ ಜನರಲ್ಲಿ ಇವತ್ತು ಅಸಂಘಟಿತ ವಲಯದ ಜನ, ಅದು ಕೇವಲ ಕಾರ್ಮಿಕರು, ಅಸಂಘಟಿತ ವಲಯದ ಜನ ಯಾರೆಲ್ಲ ನೋಡಿ. ಇವತ್ತು ಸರ್ಕಾರ ಅವ್ರ ಬಗ್ಗೆ ಏನನ್ನು ಹೇಳಲಿಲ್ಲ. ಆ ಹೇಳದೇ ಇದ್ದಂಥ ಜನ, ಇತ್ತೀಚೆಗೆ ಒಬ್ರು ಹೋಟೆಲ್ ಕಾರ್ಮಿಕರು, ನಾನು ಮೊನ್ನೆ ಕೂಡ ಅದನ್ನ ತಿಳಿಸಿದ್ದೆ, ಕರೆ ಮಾಡಿ ನೀವು ರಿಕ್ಷಾ ಡ್ರೈವರಿಗೆ ಕೊಟ್ಟಿದ್ದೀರಿ ನಮಗೆ ಕೊಡ್ಲಿಲ್ಲ ಅಂತಂದ್ರೆ, ಅವ್ರಿಗೆ ಕೊಟ್ಟಿದ್ದೀರಿ ನಮ್ಗೆ ಕೊಡ್ಲಿಲ್ಲ ಅಲ್ಲ, ಅವ್ರಿಗೆ ಕೊಡ್ಬೇಕಾದ ಅಗತ್ಯವೇ, ಅದು ಅಗತ್ಯವೇ. ಆದ್ರೆ ಇವರನ್ನು ಬಿಟ್ಟಿದೆ ಅಲ್ಲ ಸರ್ಕಾರ ಅನ್ನೋದು ನೋಡಿ. ನಮ್ಮ ಮಂಗಳೂರು ನಗರದಲ್ಲಿ ಈ ಅಂಗಡಿಗಳಿದ್ದಾವಲ್ಲ, ಶಾಪ್ಗಳಿದ್ದಾವಲ್ಲ, ಅಥವಾ ಮಾಲ್ಗಳಿದ್ದಾವಲ್ಲ, ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳನ್ನ ತೆಗೆದುಕೊಳ್ಳಿ. ಅವ್ರು ಯಾರಿಗಾದ್ರೂ ಲೆಕ್ಕಕ್ಕೆ ಬಂದಿದಾರ? ಯಾರಿಗೂ ಗೊತ್ತಿಲ್ಲ. ಬಟ್ಟೆ ಅಂಗಡಿಗಳು ಇರಬಹುದು, ಬೇರೆ ಬೇರೆ ಅಂಗಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳು, ಒಂದು 5 ರಿಂದ 10 ಮಂದಿವರೆಗೆ ಒಂದು ಶಾಪ್ಗಳಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಮಾಲ್ಗಳಲ್ಲಿ 1000ಕ್ಕೂ ಮಿಕ್ಕಿದ ಸಿಬ್ಬಂದಿಗಳು ಇರ್ತಾರೆ. ಅವರೆಲ್ಲರ ಪರಿಸ್ಥಿತಿ ಏನು ಇವತ್ತು? ಅವ್ರೇನ್ ಮಾಡಬೇಕಾಗಿದೆ? ಇದನ್ನ ಆಲೋಚನೆ ಮಾಡಬೇಕಾಗಿದೆ. ಇನ್ನು ಹಲವಾರು ಮಂದಿ, ಇವರೆಲ್ಲರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ದುಡಿಮೆ ಇಲ್ಲ, ಮತ್ತೊಂದು ಕಡೆಯಲ್ಲಿ 2 ಹೊತ್ತಿನ ಊಟಕ್ಕಾದ್ರೂ ಏನಾದ್ರೂ ಬೇಕಲ್ಲ. ಬಹಳ ಅವ್ಯವಸ್ಥೆ ಎಲ್ಲಿವರೆಗೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಈ ಆಹಾರದ ಕಿಟ್ಗಳನ್ನ ನೀಡ್ತಾ ಇದ್ದಾರಲ್ಲ ಸಂಘ ಸಂಸ್ಥೆಗಳು, ಅವರು ಆಹಾರದ ಕಿಟ್ಗಳನ್ನ ನೀಡುವಂತ ಸಂದರ್ಭದಲ್ಲಿ ತುಂಬಾ ಧನ್ಯರಾಗಿ, ನಿಜಕ್ಕೂ ನೀವು ನಮ್ಮನ್ನು ಬದುಕಿಸಿದ್ದೀರಿ ಅಂತ ಈ ಸಂದರ್ಭ 2 ಹೊತ್ತಿನ ಊಟ ಬೇಕು, ಏನಾದ್ರೂ ತಿಂಡಿ ತಿನ್ನಬೇಕು, ತಿನ್ನಿಸ್ಬೇಕು, ಬದುಕಬೇಕಲ್ವೇ? ಆಗ ಕೇಳ್ತಾರಂತೆ, ಒಂದು 2,000 ರೂಪಾಯಿ ದುಡ್ಡು ಸಿಗಬಹುದಾ ಅಂತ. ನೋಡಿ ಪರಿಸ್ಥಿತಿ ನೋಡಿ. ಅಂದ್ರೆ ಕೈಯಲ್ಲಿ ಹಣ ಇಲ್ಲದೆ ಇರುವಂತ ಸಂದರ್ಭದಲ್ಲಿ, ಆಹಾರವನ್ನು ಕೊಟ್ಟಂತ ಸಂದರ್ಭದಲ್ಲಿ, ಆಯ್ತು ಇವತ್ತಿಗೆ ಧನ್ಯ ನಾವು, ಅಥವಾ ಒಂದು ವಾರದವರೆಗೆ ನೀವು ಅಕ್ಕಿ ಕೊಟ್ಟಿದ್ದೀರಿ, ಸ್ವಲ್ಪ ಸಾಬೂನು ಕೊಟ್ಟಿದ್ದೀರಿ, ಚಾವುಡಿ ಕೊಟ್ಟಿದ್ದೀರಿ, ಸಕ್ಕರೆ ಕೊಟ್ಟಿದ್ದೀರಿ, ಎಲ್ಲದರಿಂದ ನಾವು 1 ವಾರ ನಮ್ಮ ಅಡುಗೆ ಮಾಡಬಹುದು. ಕಳೆದ ಕೆಲ ದಿನಗಳ ಹಿಂದೆ ನಾನು ಸ್ವಲ್ಪ ಕಾಯಿಲೆಗೆ ಬಿದ್ದಿದೆ, ಅದಕ್ಕೊಂದಷ್ಟು ಖರ್ಚಾಗಿತ್ತು. ಇನ್ನು ಮುಂದಿನ ದಿನ ಯಾರು ಕಾಯಿಲೆಗೆ ಬೀಳ್ತಾರೋ ಅವರಿಗೆ ಮೆಡಿಕಲ್ನಿಂದ ಮದ್ದು ತರಬೇಕಾದ್ರೆ ನನ್ನ ಹತ್ರ ಹಣ ಇಲ್ಲ. ಸೊ ಇದನ್ನೆಲ್ಲ ಈ ಸಂಘ ಸಂಸ್ಥೆಗಳು ಏನು ಕಿಟ್ಗಳನ್ನು ನೀಡ್ತಾರೆ, ಆಹಾರದ ಕಿಟ್ಗಳನ್ನು ನೀಡುವ ಸಂದರ್ಭದಲ್ಲಿ ಆ ಜನ ತೋಡಿಕೊಳ್ಳುವಂತ ಅವರ ನಿವೇದನೆ, ಒಂದು 500 ರೂಪಾಯಿ ಉಂಡೆ, ಒಂದು 2,000 ರೂಪಾಯಿ ಉಂಡೆ ಕೊಡ್ತಾರೆ ಅಂತ ಪರಿಸ್ಥಿತಿಗೆ ಇವತ್ತು ಜನ ಬಂದುಬಿಟ್ಟಿದ್ದಾರೆ. ಬಹಳ ಹೆಸರಾಂತ ಕಲಾವಿದರುಗಳು ಅವರ ನೋವನ್ನು ಇವತ್ತು ತೋಡಿಕೊಂಡಿದ್ದಾರೆ. ನಮ್ಮ ಪರವಾಗಿ ಯಾರು ಮಾತನಾಡೋರಿಲ್ವೇ? ನಮ್ಮ ಸೀಸನ್ ಸಮಯದಲ್ಲಿ
ನಿಂತು ಹೋಗಿದೆ. ಉಭಯ ಜಿಲ್ಲೆಗಳಲ್ಲಿರುವಂತ ತುಳುನಾಟಕ ರಂಗಭೂಮಿ ಯಕ್ಷಗಾನವನ್ನು ಕೂಡ ತೆಗೆದುಕೊಂಡ್ರು. ಅಸಂಖ್ಯಾತ ಜನ ಕಲಾವಿದರುಗಳು ಅದನ್ನು ನೆಚ್ಚಿಕೊಂಡು ಬದುಕ್ತಾ ಇದ್ದಾರೆ. ಬೇರೆ ಕೆಲಸ ಇಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ತಿಂಗಳ ಒಂದು 15ರಿಂದ 20 ಪ್ರದರ್ಶನಗಳನ್ನಾದ್ರೂ ಖಂಡಿತ ಕೊಡ್ತಾರೆ. ಕೆಲವು ತಂಡಗಳಂತೂ 30 ಪ್ರದರ್ಶನಗಳನ್ನು ಕೊಡ್ತು ಕೂಡ ಅದು ಪಡೀತದೆ ಅಂತ ಅನ್ನೋದು. ಒಬ್ಬ ಕಲಾವಿದನಿಗೆ 800 ಅಥವಾ 1000 ಅಥವಾ 1500 2000ದವರೆಗೂ ಅಥವಾ ಕೆಲವು ದೊಡ್ಡ ದೊಡ್ಡ ಕಲಾವಿದರಿಗೂ 3000 5000ದವರೆಗೂ ಪೇಮೆಂಟ್ ಇರ್ತದೆ. ಇರಲಿ, ಆಯಾ ಕಲಾವಿದನ ಇದಕ್ಕೆ ಶ್ರೇಷ್ಠತೆಗೆ ಸಂಬಂಧಪಟ್ಟ ಹಾಗೆ. ಆದ್ರೆ 1000 ಆದ್ರೂ ಇರ್ಲಿ ಸ್ವಾಮಿ. ಒಂದು 20 ಶೋ ಆದ್ರೆ ಒಂದು 20,000 ಆತನ ಆದಾಯ ಎಲ್ಲಿದೆ, ಎಲ್ಲಿ ಇದೆ, ಏನ್ ಮಾಡಬೇಕಾಗಿದೆ ಅನ್ನುವಂಥ ಪರಿಸ್ಥಿತಿ. ಪ್ರಶ್ನೆಯನ್ನ ಮಾಡ್ತಾರೆ. ಹೆಸರಾಂತ ಕಲಾವಿದರುಗಳು ಅವರ ನೋವನ್ನು ತೋಡಿಕೊಂಡಿದ್ದಾರೆ. ಸರ್ಕಾರ ಈಗ ಕಲಾವಿದರುಗಳಿಗೆ ದುಡ್ಡು ಕೊಟ್ಟಿದೆ. ಇಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು 16,095 ಮಂದಿ ಕಲಾವಿದರುಗಳಿದ್ದಾರೆ ಅಂತ ಸರ್ಕಾರ ಒಂದು ಸಂಖ್ಯೆಯನ್ನು ಕೊಟ್ಟಿದೆ. ಅದು ಯಾವ ಆಧಾರದಲ್ಲಿ ಕೊಟ್ಟಿದೆ ಗೊತ್ತಿಲ್ಲ. ಬಹುಶಃ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಮೂದಿಸಿಕೊಂಡಿರುವಂತ ಕಲಾವಿದರುಗಳು ಅವರಾಗಿರ್ಬೋದು. ಹಾಗಾದ್ರೆ ನಮೂದಿಸಿಕೊಳ್ಳದೆ ಇರುವಂತ ಅಸಂಖ್ಯಾತ ಕಲಾವಿದರುಗಳಿದ್ದಾರಲ್ಲ, ಅವರನ್ನು ಬಿಟ್ಟಿದ್ರಲ್ಲ. ಸೊ ಇವ್ರು ಏನ್ ಮಾಡ್ಬೇಕಾಗಿದೆ ಅವ್ರು ಕೇಳ್ತಾ ಇದ್ದಾರೆ. ಕೇವಲ ನೀವು ಒಂದು ತಿಂಗಳ ದಿನಸಿಗಾಗುವಷ್ಟು 3,000 ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಆದೇಶ ಬಂದಿಲ್ಲ. ಸಂಸ್ಕೃತಿ ಇಲಾಖೆ ಹೇಳ್ತಾ ಇದೆ ಇನ್ನೂ ಕೂಡ ನಮಗೆ ಆದೇಶ ಬಂದಿಲ್ಲ. 3,000 ಕೊಡಬೇಕು ಅಂತ ತಲಾ ಆದಾಯ ಒಬ್ಬ ಕಲಾವಿದನಿಗೆ ಅಂತ ಹೇಳ್ತಾ ಇದೆ. ಆದ್ರೆ ಇನ್ನೂ ಕೂಡ ಸಂಸ್ಕೃತಿ ಇಲಾಖೆಗೆ ಆದೇಶ ಬಂದಿಲ್ಲ. ಇದು ಸತ್ಯ. ಯಾವಾಗ ಸ್ವಾಮಿ ಈ ಒಂದು ಪರಿಸ್ಥಿತಿ ಅಂದ್ರೆ ಎಲ್ಲಿವರೆಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಏನೀಗ ಸರ್ಕಾರ ಅಷ್ಟು ಕೋಟಿ ಹಣ ಇಟ್ಟಿದೆ, ಅದು ಪ್ರತಿಯೊಬ್ಬ ಕಲಾವಿದನಿಗೂ ತಲುಪುತ್ತದೋ ಇಲ್ವೋ ಅನ್ನುವಂಥದ್ದು ನಮಗೆ ಡೌಟ್ ಇದೆ, ಸಂಶಯ ಇದೆ, ನಂಬಿಕೆ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೂಡ ಹೀಗೆ ಆಗಿತ್ತು. ಇದು ಕೇವಲ ಕಲಾವಿದರು ಮಾತ್ರ ಅಲ್ಲ, ಎಲ್ಲಾ ರೀತಿ ಯಾರ್ಯಾರಿಗೆಲ್ಲ ಸರ್ಕಾರ ಇವತ್ತು ದುಡ್ಡುಗಳನ್ನು ಕೊಟ್ಟಿದೆಯೋ. ಕಟ್ಟಡ ಕಾರ್ಮಿಕರ ಬಗ್ಗೆ ನಾನು ಹೇಳಿದೆ. ಏನು ಸರ್ಕಾರ ಒಂದು ಘೋಷಣೆ ಮಾಡಿದೆ, ಆ ದುಡ್ಡನ್ನು ಎಲ್ಲಿಂದ ಕೊಟ್ಟಿದೆ ಅಂತ ನೋಡಿದ್ರೆ ಅವರೇ ಹಾಕಿದ ದುಡ್ಡು. ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಅಂತೇಳಿ ಅವರು ಹಾಕಿದ ದುಡ್ಡು. ಜೊತೆಗೆ ನೀವೊಂದು ಕಟ್ಟಡ ನಿರ್ಮಾಣ ಮಾಡುವುದಿದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ದುಡ್ಡನ್ನ ಕಟ್ಟಿದ್ದಾರೆ. ಆದ್ರೆ 1% ಯಾರು ಮನೆ ಕಟ್ತಾರೆ ಮಾಲೀಕರು, ಅವರ ದುಡ್ಡು ಕೂಡ ಆ ಕಲ್ಯಾಣ ಅಭಿವೃದ್ಧಿ ನಿಧಿಯಲ್ಲಿದೆ. ಅದೇ ಹಣವನ್ನು ಕೊಟ್ಟು ನಾನು ಇಷ್ಟು ಕೋಟಿ ಕೊಟ್ಟಿದ್ದೇನೆ ಅಂತ ಹೇಳಿ ಇರಲಿ, ತೊಂದರೆ ಇಲ್ಲ, ಈಗ ಸಿಕ್ಕಿತಲ್ಲ ಅಂತ ಅನ್ನೋದು ನಾವು ಹೇಳ್ಬೇಕಾ. ಆದ್ರೆ ಅದೂ ಕೂಡ ಸರಿಯಾಗಿ ಬರ್ತದೋ? ಕೆಲಸ ಇರುವವರು, ಅದು ಕಟ್ಟಡ ಕಾರ್ಮಿಕರಾಗಿರ್ಲಿ ಅಥವಾ ಅದನ್ನು ನೆಚ್ಚಿಕೊಂಡಿರುವಂತ ಬೇರೆ 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 ವಲಯದ ಜನ ಎಲ್ಲರೂ ಕೂಡ ಇವತ್ತು ಆದಾಯ ಇದೆ, ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಆದ್ರೆ ಕೆಲಸ ಇಲ್ಲದೆ ಇರುವವರು, ನಾನು ಆಗ್ಲೇ ಹೇಳಿದಲ್ಲ, ಒಬ್ಬ ಹೋಟೆಲ್ ಕಾರ್ಮಿಕ ರಿಕ್ಷಾ ಚಾಲಕರನ್ನು ತೋರಿಸಿ ಹೇಳ್ತಾನೆ ಅವನಿಗೆ ನೀವು ಕೊಟ್ಟಿದ್ದೀರಿ ನನಗೆ ಕೊಟ್ಟಿಲ್ಲ ಅಂತ. ಅವನೊಂದು 2 ಗಂಟೆ ರಿಕ್ಷಾವನ್ನಾದ್ರೂ ಚಲಾಯಿಸ್ತಾನೆ ಅಂತ. ಅದು ಬಿಡಿ ಸ್ವಾಮಿ, ಖಾಸಗಿ ಬಸ್ಸಿನ ಚಾಲಕರುಗಳು ಏನು ಮಾಡಬೇಕು? ಖಾಸಗಿ ಬಸ್ಸಿನ ಮಾಲಕರುಗಳು ಕೂಡ, ಒಂದು ಬಸ್ ಇರುವಂತವನ ಪರಿಸ್ಥಿತಿ ಏನು, 2 ಬಸ್ ಇರುವಂತ ಪರಿಸ್ಥಿತಿ ಏನು? ಕೆಲವು ಬಸ್ಸುಗಳನ್ನು ಕಳೆದ ವರ್ಷವೇ ಅವರು ಬರಿಯ ಇಟ್ಟಿದ್ದಾರೆ, ಅದನ್ನೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಅದು ತುಕ್ಕಿ ಹಿಡಿತಾ ಇದೆ, ಮಣ್ಣು ಹಿಡಿತಾ ಇದೆ ಅದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಲುವವರೇ ದೇವದೂತರಾಗ್ತಾರೆ. ಈ ಸಂದರ್ಭದಲ್ಲಿ ಅನ್ನ ಕೊಡ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಆಹಾರದ ಕಿಟ್ಗಳನ್ನು ಕೊಡ್ತಾ ಇದ್ದಾರಲ್ಲ, ಅವರಿಂದ ಇವರಿಂದ ಕಾಡಿ ಬೇಡಿ ಜನರ ಮಧ್ಯೆ ಹೋಗಿ ಬಸ್ಸು ತಂಗುದಾಣದಲ್ಲಿ ವಿವಿಧ ಕೆಲಸಗಳನ್ನು ಮಾಡ್ತಾ ಇರುವ ಅವರ ಬಳಿಗೆ ಹೋಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಿ ನಿಂತು ಆ ಲಾರಿಗಳು ಬರುವಂತ ಸಂದರ್ಭದಲ್ಲಿ ಅವರಿಗೆ ಅನ್ನ ಕೊಟ್ಟು ಸರ್ಕಾರ ಏನು ನೀಡುತ್ತಾ ಇಲ್ಲ. ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು. ಈ ಸಂದರ್ಭದಲ್ಲಿ ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರ್ತದೆ, ಆತ ತನ್ನ ಹೆಸರಿಗೋಸ್ಕರ ಮಾಡಿದ, ಆತ ತನ್ನ ಕೀರ್ತಿಗೋಸ್ಕರ ಮಾಡಿದ, ಆತ ತನ್ನ ರಾಜಕೀಯಕ್ಕೋಸ್ಕರ ಮಾಡಿದ. ಇರ್ಲಿ ಸ್ವಾಮಿ, ಮಾಡ್ಲಿ. ಹೆಸರು ಹೇಳದೆ ಇರುವವರು ಬಹಳ ಮಂದಿ ಇದ್ದಾರೆ, ಗ್ರೇಟ್. ಹೆಸರು ಹೇಳದೆ ಬಹಳ ಮಂದಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಅಸಹಾಯಕರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಹೆಸರು ಹೇಳ್ತಾ ಇಲ್ಲ ಅವರು. ಅದು ಅವರ ಒಂದು ಬಹಳ ಅವರ ವ್ಯಕ್ತಿಗತವಾದಂಥ ಗುಣ, ಇರಲಿ. ಆದ್ರೆ ಅಂಥವರನ್ನು ಕೂಡ ನಾವು ಮತ್ತೆ ನೆನಪಿನಲ್ಲಿ ಇಟ್ಟುಕೊಳ್ತೇವೆಯೋ? ಇಲ್ಲ. ಆದ್ರೆ ಹೆಸರು ಹೇಳಿಕೊಳ್ತಾ ಇರೋ ಬಗ್ಗೆ ಯಾಕೆ ಹೇಳ್ತಾರೆ? ಹೆಸರು ಹೇಳಿಕೊಳ್ಳಿ.
ಅಥವಾ ಅವನು ಏನು ರಾಜಕೀಯ ಇರಲ್ಲ. ಆದ್ರೆ ಈ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಆತ ಒಂದು ಹೊತ್ತಿನ ಊಟ ಕೊಟ್ಟಾಗ್ಲೂ ಕೂಡ ಏನು ಇಲ್ಲದವನಿಗೆ ಅದು ಸಿಕ್ಕಿದಾಗ ನೋಡಿ, ಒಂದು ದಿನ ಆತ ಬದುಕಿದ್ರು ಅಥವಾ 2 ದಿನ ಊಟವೇ ಇಲ್ಲದಂತ ಸಂದರ್ಭದಲ್ಲಿ ಅದು ಸಿಕ್ಕಿದ್ರು, ಅದು ನಿಜವಾಗಿಯೂ ಕೂಡ ಒಂದು ಸಾಧ್ಯವೇ ಇಲ್ಲ. ಅಂದ್ರೆ ಆ ಉಪಕಾರ ಸ್ಮರಣೆ ಮಾಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅಂದ್ರೆ ಆ ರೀತಿಯಲ್ಲಿ ಸಂಘ ಸಂಸ್ಥೆಗಳು ಇವತ್ತು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ. ಕೆಲವು ಕಡೆಗಳಲ್ಲಿ ನಾನು ನೋಡಿದೆ, ಅದು ಬೇರೆ ಬೇರೆ ರಾಜಕೀಯ ಪಕ್ಷಕ್ಕೆ ಒಳಪಟ್ಟಂತ ಸಂಘಟನೆಗಳು ಆಗಿರ್ಬೋದು, ವ್ಯಕ್ತಿಯೂ ಆಗಿರ್ಬೋದು, ಇರ್ಲಿ, ಅವರು ಮಾಡ್ತಾ ಇದ್ದಾರೆ. ಆದ್ರೆ ವೆನ್ಲಾಕ್ನಲ್ಲಿ ಈ ಏನು ಕೋವಿಡ್-19ಗೆ ಒಳಗಾದಂತ ಶವಗಳನ್ನು ಸುಡುವಂತ ರೀತಿಯಲ್ಲಿ ವಿವಿಧ ಸಂಘಟನೆಗಳು, ಅದರಲ್ಲಿರುವಂತ ಕೆಲವು ಕಾರ್ಯಕರ್ತರುಗಳು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಯಾಕೋ ಒಂದು ರೀತಿಯ ಸರ್ಕಾರ ಅಸಂಘಟಿತವಾಗಿ ಬಿಟ್ಟಿದೆಯೋ, ಅಥವಾ ಇಂಥ ಸಂಘ ಸಂಸ್ಥೆಗಳನ್ನು ಕೂಡ ಇವತ್ತು ನಾವು ನೆಚ್ಚಿಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆಯೋ ಅಂತ. ಸೊ ಏನಿದ್ರು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಸಂಘ ಸಂಸ್ಥೆಗಳು ಜನರ ಜೊತೆ ಇರುವಂಥದ್ದು, ಅವರಿಗೆ ಸಹಾಯಕರಾಗಿ ಬಂದಿರುವಂಥದ್ದು ನಿಜಕ್ಕೂ ಕೂಡ ಗ್ರೇಟ್. ಅದನ್ನ ಯಾವತ್ತು ಸ್ಮರಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ಇಂಥ ಸಂಘ ಸಂಸ್ಥೆಗಳು ಇಲ್ಲದೆ ಹೋಗಿರುತ್ತಿದ್ರೆ ಖಂಡಿತವಾಗಿ ಕೂಡ ಬಹಳ ಕಷ್ಟದಾಯಕವಾಗಿರುತ್ತಿತ್ತು. ಹಮೀದ್ ವಿಟ್ಲ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಮೀದ್. ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್. ಕೋವಿಡ್ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು ಒಪ್ಪತ್ತಿನ ಊಟ ಇಲ್ಲದೆ ತುಂಬಾ ಸಂಕಷ್ಟ ಪಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಯಾವ ರೀತಿಯಲ್ಲಿ ಅವರಿಗೆ ನೆರವು ನೀಡುತ್ತದೆ ಸರ್? ಓಕೆ, ನಮ್ಮ ಸುಹಾನ್ ಆಳ್ವರಿದ್ದಾರೆ, ನಾನು ಅವ್ರ ಹತ್ರ ಕೇಳ್ತೇನೆ, ನಾನು ಅವ್ರ ಪರಿಚಯ ಮಾಡ್ತೇನೆ ನಿಮ್ಗೆ. ಓಕೆ, ಧನ್ಯವಾದಗಳು. ಧನ್ಯವಾದ. ಎಸ್ ವೀಕ್ಷಕರೇ, ಒಂದ್ ಸಣ್ಣ ನಾನು ಬ್ರೇಕ್ ತಗೊಳ್ತಾನೆ. ಬ್ರೇಕ್ ತಗೊಳ್ಳೋದಕ್ಕಿಂತ ಮೊದಲು ಬೇರೆ 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 ಸಂಘಟನೆಗಳು ಹೇಳಿದ್ದೇವೆ, ಬೇರೆ ಬೇರೆ ವ್ಯಕ್ತಿಗಳು ಹೇಳಿದ್ದೇನೆ. ಅದರಲ್ಲಿ ಒಬ್ರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಕಳೆದ 32 ದಿನಗಳಿಂದ ಮಂಗಳೂರಿನಲ್ಲಿ ಎಲ್ರಿಗೂ ಬೇರೆ 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 ಆದಂತ ರೀತಿಯಲ್ಲಿ ಸಹಕಾರ ಮಾಡ್ತಾ ಇರುವವರು, ಆಹಾರವನ್ನು ಕೊಡ್ತಾ ಇರುವವರು, ಒಪ್ಪೊತ್ತಿನ ಊಟವನ್ನ ಕೊಡ್ತಾ ಇರುವಂತ ಒಂದು ಯುವಕರ ತಂಡವನ್ನು ಕಟ್ಟಿಕೊಂಡಂತ ಕ್ವಾಸ್ ಫೌಂಡೇಶನ್, ಅಂದ್ರೆ ಟೀಮ್ ಕ್ವಾಸ್ ಅಂತಾನೆ ಕರೆಯಲ್ಪಡುವಂತ ಆ ತಂಡದ ಮುಖಂಡರಾದಂತ ಸುಹಾನ್ ಆಳ್ವಾ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಹಾನ್, ನಮಸ್ಕಾರ. ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ, ಬ್ರೇಕ್ ನಂತರ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ನ ಬಳಿಕ ಸುಹಾನ್ ಆಳ್ವರ ಜೊತೆ ಮಾತಾಡೋಣ.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಕಾಸ್ ಫೌಂಡೇಶನ್ ಟೀಮ್ ಕಾಸ್ನ ಪ್ರಮುಖರು ಮುಖಂಡರು ಸೋಹನ್ ಆಳ್ವ ಇದ್ದಾರೆ. ನಮಸ್ಕಾರ ಸೋಹನ್. ಬಹುಶಃ ಈಗ ಹಮೀದ್ ವಿಟ್ಲ ಕೂಡ ಅದನ್ನೇ ಪ್ರಶ್ನೆ ಕೇಳಿದ್ರು, ಯಾವ ರೀತಿಯ ಈ ಸಂದರ್ಭದಲ್ಲಿ ಸಹಾಯವನ್ನು ನೀಡ್ತಾ ಇದ್ದೀರಾ ಅಸಹಾಯಕರಿಗೆ ಅಂತ. ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ 45 ದಿನಗಳ ಕಾಲ ನಮ್ಮ ಕಾಸ್ ತಂಡ ಏನಿದೆ ಇದೇ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಬಂದ್ವಿ. ಇದಕ್ಕೆ ನಮಗೆ ಮುಖ್ಯ ಪ್ರೇರಣೆ ಆಗಿರುವಂತಹ ಈ ಜನತಾ ಕರ್ಫ್ಯೂ ಅನ್ನ ಪ್ರಧಾನಮಂತ್ರಿಯವರು ಹಾಕಿದ್ರು ಕಳೆದ ವರ್ಷ ಮಾರ್ಚ್ ತಿಂಗಳಿನಲ್ಲಿ. ಸೊ ಈ ಜನತಾ ಕರ್ಫ್ಯೂ ಆದ ಸಂದರ್ಭದಲ್ಲಿ ಭಾನುವಾರ ಒಂದಾಗಿತ್ತು, ಮಾರ್ಚ್ 22ನೇ ತಾರೀಕು ಬಹುಶಃ ಆಗಿತ್ತು. ಸೊ ಈ ದಿನ ನಾನು ಭಾನುವಾರ ಸಂಜೆ ರಸ್ತೆಯಲ್ಲಿ ತೆರಳ್ತಾ ಇದ್ದೆ ನನ್ನ ಗಾಡಿಯಲ್ಲಿ. ಸೊ ತೆರಳ್ತಾ ಇದ್ದ ಸಂದರ್ಭದಲ್ಲಿ ಹಂಪನಕಟ್ಟೆ ಜಂಕ್ಷನ್, ಆ ಸರ್ಕಲ್ ಏನಿತ್ತು ಹಂಪನಕಟ್ಟೆ ಜಂಕ್ಷನ್, ಅಲ್ಲಿ 2-3 ಮಂದಿ ವಾಹನವನ್ನು ಅಡ್ಡ ಹಾಕ್ತಾರೆ. ನನ್ನ ವಾಹನವನ್ನು ಅಡ್ಡ ಹಾಕಿ ಒಂದು ಊಟ ಇದ್ದಾಗ ಹೇಳ್ತಾರೆ. ಸೊ 7 ವರ್ಷದಿಂದ ನಮ್ಮ ಒಂದು ಸಂಸ್ಥೆ ಕಾಸ್ ಏನಿದೆ, ನಾವು ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಅವ್ರು ನಂಗೆ ಯಾವಾಗ ಅಡ್ಡ ಹಾಕಿ ಊಟವನ್ನ ಕೇಳಿದ್ರು ಬಹಳ ಅಸಹಾಯಕನಾದೆ, ಯಾಕಂದ್ರೆ ನನ್ನ ಕೈಯಲ್ಲಿ ಏನಿರ್ಲಿಲ್ಲ. ಸೊ ಆ ದಿನ ನಾನು ಮತ್ತು ನಮ್ಮ ಸ್ನೇಹಿತರು ಪಣ ತೊಟ್ಟು ಇವರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ. ಸೊ ಮೊದಲನೇ 2-3 ದಿನ ನಮ್ಮ ಸ್ನೇಹಿತ ರಕ್ಷಿತ್ ಸಾಲಿಯಾನ್ ಅಂತ ಅವ್ರು ಕೂಡ ಜೊತೆ ಸೇರ್ಕೊಂಡು ನಾವು 2-3 ದಿನ ಮಾಡಿದ್ವಿ. ನಂತರ ನಮ್ಮ ಕಾಸ್ ಸಂಸ್ಥೆ ಮುಖಾಂತರ ನಾವು ದೊಡ್ಡ ಮಟ್ಟದಲ್ಲಿ ಮಾಡುವಂತ ಹೇಳಿ ನಮ್ಮ ಕಾಸ್ನ ಎಲ್ಲ ಸಂಘಟನೆ ಯುವತಿಯರೆಲ್ಲ ಮುಂದೆ ಬಂದು ನಾವು ಆವಾಗ ಸ್ಟಾರ್ಟ್ ಮಾಡಿದಂತಹ ಈ ಕಾರ್ಯಕ್ರಮ. ಈಗ ಇದು ಸೆಕೆಂಡ್ ಅಲ್ಲ ಎರಡನೇ ಲಾಕ್ಡೌನ್ ನಲ್ಲಿ ಇದ್ದೇವೆ. ಸೊ ಇವತ್ತು ಆಗ ಸಾಧಾರಣ ಎಷ್ಟು ದಿನಗಳು? 45 ದಿನ ಮಾಡಿದ್ದೇವೆ ಸರ್. 45 ದಿನ. 200 ರೇಷನ್ ಕಿಟ್. ಎಷ್ಟು ಮಂದಿ ನಿಮ್ಮ ಜೊತೆ ಸೇರ್ಕೊಂಡ್ರು? ಆಗ 12ರಿಂದ 15 ಮಂದಿ ಹೊರಗೆ ಬಂದು ನಮ್ಮ ಜೊತೆ ಕೈ ಜೋಡ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಬಹಳಷ್ಟು ಮಂದಿ ಕೊರೋನಾ ಸಂದರ್ಭ ಅಂತ ಹೇಳಿ ಮನೆಯವರು ಹೊರಗೆ ಬಿಡ್ತಾ ಇರಲಿಲ್ಲ. ಸೊ ಮನೆಯಲ್ಲಿ ಕೂತ್ಕೊಂಡು ನಮಗೆ ಅವರ ಸಪೋರ್ಟ್ ಅನ್ನು ನೀಡ್ತಾ ಇದ್ರು. ಅದು ದಾನದ ಮುಖಾಂತರ, ಹಣವನ್ನು ನೀಡುವ ಮುಖಾಂತರ, ಇನ್ನು ಕೆಲವು ಕಿಟ್ಗಳನ್ನು ನೀಡುವಂತ ಮುಖಾಂತರ ನಮ್ಮ ತಂಡದವರು ಹಾಗೂ ಹೊರಗಿನವರು ಕೂಡ ಬಹಳಷ್ಟು ಸಪೋರ್ಟ್ ಅನ್ನು ಕಳೆದ ವರ್ಷವೂ ನೀಡಿದ್ದಾರೆ, ಈ ವರ್ಷವೂ ನೀಡ್ತಾ ಬಂದಿದ್ದಾರೆ. ಸೊ ಅದು ಈ ವರ್ಷ ಕೂಡ ಅವರಿಗೆ ಫೋನ್ ಮಾಡಿ ಅವರು ಹೇಳಿದ್ರು, ಸೊ ರೇಷನ್ ಸಮಸ್ಯೆ ಆಗ್ತಾ ಇದೆ ಅಂತ. ಪ್ರತಿದಿನ 10ರಿಂದ 15 ಜನ ರೇಷನ್ಗೆ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸರ್. ಪ್ರತಿನಿತ್ಯ ಕಾಲ್ಗಳು ಬರ್ತಾ ಇದೆ. ಸೊ ಆದಷ್ಟು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ನೀವು 2ನೇ ಅಲೆ ಮಾಡುವ ಸಂದರ್ಭದಲ್ಲಿ ಯಾವಾಗ ಆರಂಭ, ಎಷ್ಟು ದಿನ ಆಯ್ತು? ಈಗ ನಾವು ಫಸ್ಟ್ ದಿನ ಸ್ಟಾರ್ಟ್ ಮಾಡಿದಂತ ಯಾವಾಗ ಸರ್ಕಾರ ಲಾಕ್ಡೌನ್ ಅನ್ನು ಇಂಪೋಸ್ ಮಾಡಿತ್ತು, ಸೊ ಎಲ್ಲ ಬಂದ್ ಕಂಪ್ಲೀಟ್ ಆಗಿ ಲಾಕ್ಡೌನ್ ಅಂತ ಹೇಳ್ತು, ಆ ದಿನದಿಂದ ಪ್ರಾರಂಭಿಸಿದ್ದೇವೆ. ಇವತ್ತಿಗೆ ನಮಗೆ 32ನೇ ದಿನ. ಮಧ್ಯಾಹ್ನ ಊಟ ಕೊಟ್ಟಾಗ ನಾವು 32ನೇ ದಿನದ ಊಟವನ್ನು ವಿತರಿಸಿದ್ದೇವೆ. ಈಗ ಸಂಜೆ ಹೊತ್ತಿನಲ್ಲಿ ಚಹಾ ಹಾಗೂ ತಿಂಡಿಯ ವಿತರಣೆ ನೆಹರು ಮೈದಾನದ ಬಳಿ ನಡೀತಾ ಇದೆ. ಸೊ ನಾನು ಇಲ್ಲಿದ್ದೇನೆ, ಹಾಗೆ ನಮ್ಮ ತಂಡದವರು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದರಂತೆ ರಾತ್ರಿ ಸುಮಾರು 7 ಗಂಟೆ ಹೊತ್ತಿಗೆ ಸೊ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ಮತ್ತು ನೆಹರು ಮೈದಾನ ಸೆಂಟ್ರಲ್ ಮಾರ್ಕೆಟ್ ಪರಿಸರದಲ್ಲಿ ಒಂದು ಆಹಾರ ಪಟ್ಟಣ ಅಂದ್ರೆ ಪ್ಯಾಕ್ಡ್ ಫುಡ್ ಅದನ್ನ ನೀಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸೊ ಬಹಳಷ್ಟು ಈಗ ಎಲ್ಲರ ಒಂದು ಪ್ರಶ್ನೆ, ಎಲ್ಲಿಂದಪ್ಪ ದುಡ್ಡು ಸೋಹನ್ಗೆ ಅಂತ? ಹೌದು ಸರ್, ಒಳ್ಳೆ ಕ್ವಶನ್. ನಾವು 7 ವರ್ಷದಿಂದ ಸ್ಟಾರ್ಟ್ ಮಾಡಿದಂತ ಈ ಕಾಸ್ ಸಂಸ್ಥೆಗೆ ನಮ್ಮ ತಂಡದಲ್ಲಿ ಬಹಳಷ್ಟು ಮಂದಿ ಸ್ನೇಹಿತರಿದ್ದಾರೆ. ಅದರಂತೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಮೆಂಟ್ಸ್ ಬರುತ್ತೆ, ಏನಕ್ಕೆ ನೀವು ಫೋಟೋ ಹಾಕ್ತೀರಾ, ಏನಕ್ಕೆ ನೀವು ಇದನ್ನ ವೈರಲ್ ಮಾಡ್ತೀರಾ, ಏನಕ್ಕೆ ನೀವು ಮಾಡ್ತೀರಾ ಅಂತ. ಈ ಕೊಡುಗೈ ದಾನಿಗಳು ಯಾರಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾವನ್ನು ನೋಡಿ ಅದರ ಮುಖಾಂತರ ಪ್ರೇರೇಪಿತರಾಗಿ ನಮಗೆ ಒಂದು ಫಂಡ್ ಅನ್ನು ನೀಡುವಂತಹದ್ದು. ಸೊ ಹಾಗೇನೆ ನಾವು ಇದನ್ನ ಕೂಡ ಪಬ್ಲಿಸಿಟಿ ಮಾಡುವಂತಹದ್ದು, ಅವರಿಗೆ ಗೊತ್ತಾಗ್ತದೆ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಖಂಡಿತ. ನಾನು ಈಗಾಗಲೇ ಹೇಳಿದಾಗೆ ನೀವು ಗೊತ್ತಿಲ್ಲದೆ ನೀವು ಕೊಡುವಂಥದ್ದು ಒಳ್ಳೆ ಗುಣ ಆಗಿರ್ಬೋದು. ಅದು ನೀವು ಹೇಳುವ ಹಾಗೆ ಅವ್ರು ಯಾರಿಗೂ ಗೊತ್ತಿಲ್ಲದೆ ಯಾರು ಅವರಿಗೆ ಸಹಾಯ ಮಾಡಲಾರದೆ ಅಷ್ಟಕ್ಕಷ್ಟೇ ಇರ್ತಾರೆ. ಅವರಲ್ಲಿ ವೈಯಕ್ತಿಕವಾಗಿರುವುದನ್ನು ಅವ್ರು ಕೊಡ್ತಾರೆ. ಆದ್ರೆ ಇನ್ನೊಬ್ಬರಿಂದ ಸಹಾಯ ಪಡಬೇಕು ಅಂದ್ರೆ ನಾನು ಇನ್ನೊಬ್ಬರಿಗೆ ನಾನು ಕೊಡ್ತಾ ಇದ್ದೇನೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದು ಮುಖ್ಯ ಉದ್ದೇಶ ಸರ್. ಹಾಗೆ ಸೊ ಅಲ್ಲಿಂದ ಬೇರೆ ಬೇರೆ ಜನರ ಸಹಾಯವನ್ನ ಪಡೆದುಕೊಂಡು ಬೇರೆ ದಾನಿಗಳು ನಿಮಗೆ ಕೊಟ್ಟರು. ಸೊ ಅದನ್ನ ನೀವು ಅಸಹಾಯಕರಿಗೆ ನಮ್ಮ ತಂಡದ ಮಾಡ್ತಾ ಇದ್ದೀರಾ? ಮೊದಲನೇ ಕೆಲ ದಿನಗಳಲ್ಲಿ ನಾವು ನಮ್ಮ ಸ್ವಂತ ಖರ್ಚಿನಿಂದ ನಮ್ಮ ಕೆಲ ಸದಸ್ಯರು ನಾವು ಸ್ಟಾರ್ಟ್ ಮಾಡಿದ್ವಿ. ವಿ ವಾಂಟೆಡ್ ಟು ಗಿವ್ ಇಟ್ ಅ ಸ್ಟಾರ್ಟ್ ದಿಸ್ ಇಯರ್ ಆಲ್ಸೋ. ಸೊ ಸ್ಟಾರ್ಟ್ ಅನ್ನ ನಾವು ನಮ್ಮ ಕಿಸೆಯಿಂದ ನಾವು ನಮ್ಗೆ ಎಷ್ಟು ನಮ್ಮ ದುಡ್ಡಿನ ನಮ್ಮ ಅರ್ನಿಂಗ್ಸ್ ಇದೆ ಅದರ ಇಷ್ಟು % ಅನ್ನು ನಾವು ಕಾಸ್ಗೆ ಅಂತ ಇಟ್ಟಿರ್ತೇವೆ. ಒಂದು ಸುಮಾರು ಒಂದು 30-35% ನಮ್ಮ ಇರುವಂತಹ ಒಂದು ಅರ್ನಿಂಗ್ಸ್ ಹಣವನ್ನು ನಾವು ಈ ಚಾರಿಟಿಗೆ ಅಂತಾನೆ ಇಟ್ಕೊಂಡು ಬಂದಿರ್ತೇವೆ. ಅದು 7 ವರ್ಷದಿಂದ ನಮ್ಮ ಈ ಸಂಸ್ಥೆ ಪ್ರಾರಂಭ ಆಯಿತು. ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮ ತಂಡ ಸ್ಟಾರ್ಟ್ ಆಯಿತು. ಸೊ ಆವಾಗದಿಂದ ಪ್ರತಿ ವರ್ಷ ನಮ್ಮ ತಂಡಕ್ಕೆ ವಿದ್ಯಾರ್ಥಿಗಳು, ಆಗ ನಾನು ವಿದ್ಯಾರ್ಥಿ ಆಗಿದ್ದೆ, ಸೊ ಆ ಸಮಯದಿಂದ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರ್ಕೊಂಡು ಪ್ರೇರೇಪಿತರಾಗಿದ್ದಾರೆ. ಸೊ ಇದು ನಮ್ಮ 7ನೇ ವರ್ಷ. ಅಲ್ಲಿ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ನೋಡ್ತಾ ಇದ್ದೆ, ಮಂಗಳೂರು ನಗರದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅದು ಸಾಲು ನಿಂತಿದ್ದಾರೆ. ಸುಮಾರು ಬಹುಶಃ 300-400ಕ್ಕೂ ಮಿಕ್ಕಿದ ಜನ ಇದ್ರ. 350-400 ಜನ ಇದ್ದಾರೆ ಸರ್. ಎಲ್ಲರೂ ಕೂಡ ನಿರ್ಗತಿಕರು. ಎಲ್ಲೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದು ಬಸ್ ಸ್ಟಾಪ್ ನಲ್ಲಿ ಮಲ್ಕೊಳ್ತಾರೆ, ಬಿಟ್ಟು ಟೌನ್ ಹಾಲ್ ನ ಪರಿಸರದಲ್ಲಿ ಮಲ್ಕೊಳ್ತಾರೆ. ಇವರಿಗೆ ಯಾರು ಇಲ್ಲ, ಜಾತಿ ಭೇದ ಎಲ್ಲವನ್ನು ಬಿಟ್ಟು ಜೊತೆಯಾಗಿ ಅವರು ಬದುಕ್ತಾ ಇದ್ದಾರೆ. ಸೊ
ಸೊ ಇವರಿಗೆ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಮೊದಲು ಲಾಕ್ಡೌನ್ ಮೊದಲು ಹೇಗಿತ್ತಂತ ಪರಿಸ್ಥಿತಿ, ಈ ಹೋಟೆಲ್ನ ಸಣ್ಣ ಸಣ್ಣ ಕೊಡ್ತಾ ಇದ್ರು ಇವರಿಗೆಲ್ಲ. ಸೊ ಇವರಾಗಿ ಸಣ್ಣ ಮತ್ತು ಕೂಲಿ ಕೆಲಸಗಳನ್ನೆಲ್ಲ ಮಾಡಿ ಆವಾಗ ಒಂದು ಸಂಪಾದನೆ ಮಾಡ್ತಾ ಇದ್ರು. ಈಗ ಲಾಕ್ಡೌನ್ ಆದ ನಂತರ ಅಲ್ಲಿ ಆ ಸುತ್ತಮುತ್ತಲು ಏನು ಕೆಲಸ ಸಿಗ್ತದೆ ಅದನ್ನೇ ಮಾಡ್ಕೊಂಡು ಅಲ್ಲೇ ಬದುಕ್ತಾ ಇದ್ರು. ಬಂದರ್ ಪರಿಸರದಲ್ಲಿ ಆಗಿರ್ಬೋದು, ಬಸ್ ಸ್ಟಾಪ್ ಪರಿಸರ, ನೆಹರು ಮೈದಾನ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಾ ಏನೋ ದಿನವನ್ನ ದುಡ್ತಾ ಇದ್ರು. ಲಾಕ್ಡೌನ್ ಬಿದ್ದ ನಂತರ ಅವ್ರಿಗೆ ಯಾರು ಊಟ ಕೊಡ್ತಾರೆ? ಸರ್ಕಾರದವ್ರು ಯಾವುದೇ ರೀತಿಯ ಆಹಾರವನ್ನು ನೀಡ್ತಾ ಇಲ್ಲ, ಸಂಘ ಸಂಸ್ಥೆಗಳು ನೀಡ್ತಾ ಇದೆ. ಅದೊಂದು ವಿಷಯ. ಅಲ್ಲಿ ಎಲ್ಲ ಸಂದರ್ಭಗಳಲ್ಲಿ ನಾನು ಇಲ್ಲಿ ಕೂಡ ನೋಡಿದೆ, ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಕ್ ದಾರರಿಗೆ ನೀವು ಕೊಡ್ತಾ ಇರೋದು ಅದು ಎಷ್ಟು ಸಮಯ ಆಯ್ತು? ಯಾರ್ದು ಆಲೋಚನೆ? ನಮ್ಮ ನಾಯಕರು, ಮಿಥುನ್ ರೈ ಯುವ ನಾಯಕರು. ಸೊ ಅವ್ರು ನಮ್ಗೆ ಬಹಳಷ್ಟು ಇನ್ಸ್ಪಿರೇಷನ್ ಅನ್ನ ಮಾಡಿದ್ದಾರೆ. ಹಾಗೂ ಮೆರಿಲ್ ರೇಗೋ ಅಂತ ರಾಜ್ಯ ಮಟ್ಟದ ಯುವ ನಾಯಕರು ಅವರು. ಸೊ ಇವರಿಬ್ರು ಜೊತೆ ಸೇರ್ಕೊಂಡು ನಾವು ಆಹಾರವನ್ನ ಬಹಳಷ್ಟು ಪ್ರದೇಶಗಳಲ್ಲಿ ಮಧ್ಯಾಹ್ನ ವಿತರಿಸ್ತಾ ಇದ್ವಿ. ಕಾಸ್ ತಂಡ ಕೂಡ ಮಾಡ್ತಾ ಇತ್ತು. ಸೊ ಮಧ್ಯಾಹ್ನ ಹೊತ್ತಿನ ವಿತರಿಸಿದ ಸಂದರ್ಭದಲ್ಲಿ ಒಂದೇ ಜಾಗಕ್ಕೆ, ಅದು ನೆಹರು ಮೈದಾನ ಪರಿಸರದಲ್ಲಿ 2 ರಿಂದ 3 ಗುಂಪುಗಳು ಅದೇ ಸಮಯದಲ್ಲಿ ಊಟವನ್ನು ನೀಡ್ತಾ ಇತ್ತು. ಸೊ ಬಹಳಷ್ಟು ಫುಡ್ ವೇಸ್ಟ್ ಆಗ್ತಿದೆ, ಡೂಪ್ಲಿಕೇಟ್ ಆಗ್ತಾ ಇತ್ತು. ಸೊ ಈ ಮಂದಿ ಏನ್ ಮಾಡ್ತಾ ಇದ್ರು, ಯಾವ ಊಟ ಚೆನ್ನಾಗಿದೆ ಅದನ್ನ ತಿಂತಾ ಇದ್ರು. ಬಿರಿಯಾನಿ ಕೊಟ್ಟರು ಅಂತ ಹೇಳಿದ್ರೆ ಇಲ್ಲಿ ದಾಲ್ ರೈಸ್ ಕೊಟ್ಟ ದಾಲ್ ರೈಸ್ ಬಿಸಾಡ್ತಾ ಇದ್ರು, ಬಿರಿಯಾನಿ ತಿಂತಾ ಇದ್ರು. ಸೊ ಈ ಒಂದು ಸಮಸ್ಯೆ ಉಂಟಾಯ್ತು. ಆಗ ಮಿಥುನ್ ರೈ ಅವರು ಒಂದು ನಿರ್ದೇಶನ ನೀಡ್ತಾರೆ. ಹೈವೇ ಬದಿಯಲ್ಲಿ ಈ ಲಾರಿಗಳು, ಟ್ರಕ್ಗಳು, ಈ ಪೌರ ಕಾರ್ಮಿಕರು ಆ ಕಡೆ ಹೋಗ್ತಾ ಇರ್ತಾರೆ. ಬಹಳಷ್ಟು ಮಂದಿ ಸ್ವಿಗ್ಗಿ ಝೊಮ್ಯಾಟೊ ಡ್ರೈವರ್, ಬಹಳಷ್ಟು ಮಂದಿ ಈ KPT ಜಂಕ್ಷನ್ ಇಂದ ಪಾಸ್ ಆಗ್ತಾರೆ ಆ 4 ಬದಿ ರಸ್ತೆಗಳಲ್ಲಿ ಕೂಡ. ಸೊ ಅವ್ರಿಗೆ ಯಾರು ಕೂಡ ಊಟವನ್ನು ನೀಡ್ತಾ ಇಲ್ಲ. ಅವರಿಗೆ ಬಹಳಷ್ಟು ಅಗತ್ಯತೆ ಇದೆ, ಅವಶ್ಯಕತೆ ಇದೆ. ಸೊ ಅವರ ಮಾರ್ಗದರ್ಶನದ ಮುಖಾಂತರ ನಾವು ಪ್ರಾರಂಭಿಸಿದ್ವಿ. ಜಿಲ್ಲಾಧಿಕಾರಿ ಯಾರೆಲ್ಲ ಈ ಸಂದರ್ಭಗಳಲ್ಲಿ ಅವರವರ ಕೆಲಸಗಳನ್ನು ಮಾಡ್ತಿರ್ತಾರೋ ಅವರಿಗೂ ಕೂಡ ಊಟ ನೀಡಬೇಕಾದಂತ ಅನಿವಾರ್ಯತೆ. ಅವ್ರು ಇನ್ನೊಬ್ಬರಿಗೆ ಅನ್ನವನ್ನು ಆಹಾರವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರಿಲ್ಲ, ಅವ್ರಿಗೆ ಇರಲ್ಲ, ಅವ್ರು ಎಲ್ಲಿಗೆ ಪಡ್ಕೊಳ್ತಾರೆ. ಅದಕ್ಕೆ ತುಂಬಾ ಅವರು ಕೂಡ ಕಷ್ಟದಲ್ಲಿ ಇರ್ತಾರೆ. ಸೊ ಪೌರ ಕಾರ್ಮಿಕರು ಬಂದು ನಿಲ್ಲಿಸ್ತಾರೆ ಪ್ರತಿ ಮಧ್ಯಾಹ್ನ. ಬಹಳಷ್ಟು ಮಂದಿ ಲಾರಿ ಅವರು ಯಾರು ಹೊರಗಡೆ ಇತರ ರಾಜ್ಯಗಳಿಂದ ಮಂಗಳೂರು ಆಗಿ ಪಾಸ್ ಆಗ್ತಾ ಇರ್ತಾರೆ, ಅವ್ರು ಹೋಗುವಾಗ ಒಂದು ಮಂಗಳೂರಿನ ಜನರು ಒಂದು ಒಳ್ಳೆಯ ಮನಸ್ಸಿನ ಜನ ಒಂದು ಆಶೀರ್ವಾದ ನೀಡಿ ಹೋಗ್ತಾರಲ್ಲ ಸರ್, ಅದು ನಮ್ಗೆ ಒಂದು ಸಂತೃಪ್ತಿಯನ್ನು ಕೊಡುವಂಥದ್ದು. ಎಷ್ಟು ದಿನ ಆಯ್ತು KPTಯಲ್ಲಿ? ಸೊ KPTಯಲ್ಲಿ 16 ರಿಂದ 17 ದಿನ. ಇವತ್ತು 17 ದಿನ. ಎಷ್ಟು ಊಟ ಮಧ್ಯಾಹ್ನ ಸ್ಟಾರ್ಟಿಂಗ್ ನಾವು 250 ಪ್ಯಾಕೆಟ್ ಇಂದ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಮಿಥುನ್ ರೈ ಅವರು ನೇತೃತ್ವ ವಹಿಸಿಕೊಂಡ ನಂತರ ಬಹಳಷ್ಟು ಸಂಘ ಸಂಸ್ಥೆಗಳು ಅಲ್ಲಿ ಕೂಡ ಬಂದು ಸೇರ್ಕೊಂಡು ಒಂದು 700-800 ಪೊಟ್ಟಣಗಳನ್ನ ಒಂದು 2-3 ದಿನಗಳಲ್ಲಿ ನಾವು ನೀಡಿದ್ದೇವೆ. ಇಲ್ಲಿದ್ರೆ ನಾವು ಪ್ರತಿದಿನ 250 300 ನೀಡ್ತಾ ಇದ್ವಿ. ಸ್ಟಾರ್ಟೆಡ್ ವಿತ್ 200. ಒಂದು 3 ದಿನಗಳಿಂದ 700-750 ಊಟಗಳು ನಮ್ಗೆ ಬರ್ತಾ ಇದೆ. ರಾತ್ರಿ ಹೊತ್ತು ನಾವು ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ನೀಡ್ತಾ ಇದ್ದೇವೆ 250 ಮಂದಿಗೆ. ಅದಕ್ಕಾದ್ರೆ ಮತ್ತೆ ಊಟ ತಗೊಂಡ್ಬಂದು ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ ರಾತ್ರಿ ಹೊತ್ತು. ಸಂಜೆ ಹೊತ್ತು 180 ಮಂದಿಗೆ ಚಹಾ ಹಾಗೂ ತಿಂಡಿ ವಿತರಣೆ, ಬಿಸ್ಕೆಟ್ ಆಗಿ. ಅದು ನೆಹರು ಮೈದಾನ ಸರ್ಕಲ್ ಪ್ರದೇಶದಲ್ಲಿ, ನೆಹರು ಮೈದಾನ ಪ್ರದೇಶ ಚಹಾ ಆಗುತ್ತದೆ ಸಂಜೆ ಹೊತ್ತಿನಲ್ಲಿ. ಸೊ ಅವರಿಗೆ ಊಟ ಬಂದ್ರೆ ಪರವಾಗಿಲ್ಲ, ಒಂದು ಚಹಾವನ್ನು ಕೂಡ ತಕ್ಷಣ ಬಹಳ ರಿಫ್ರೆಶಿಂಗ್ ಆಗಿ ಒಂದು ಮಾತನ್ನಾಡ್ತಾರೆ. ಸೊ ಅವ್ರಿಗೆ ನಾವು ಒಂದು ದಿನ ಸಮೋಸ ಕೊಟ್ಟರೆ, ಒಂದು ದಿನ ಬಿಸ್ಕೆಟ್ ಕೊಡ್ತೇವೆ, ಒಂದು ದಿನ ಗೋಳಿ ಬಜ್ಜೆ ಕೊಟ್ಟರೆ, ಒಂದು ದಿನ ಇನ್ನೊಂದು ಕೊಡ್ತೇವೆ. ಸೊ ಅವರು ಕೂಡ ನಮ್ಮಂತೆ ಅಂತ ನಾವು ಕಾಣುವಂತಹ ಒಂದು ಮನೋಭಾವ. ಇಲ್ಲಿ ನಿಮ್ಮನ್ನು ಗುರುತಾ ಹಿಡಿಯುವಂತದ್ದು ಖಂಡಿತ ಸರ್. ನನ್ನ ಕಾರ್ ಯಾವಾಗ ನೆಹರು ಮೈದಾನ ಪ್ರದೇಶ ಹತ್ರ ಹೋಗ್ತದೆ, ಆ ಜನರು ಓಡೋಡ್ಕೊಂಡು ಬರ್ತಾರೆ ಸರ್, ಕಣ್ಣಲ್ಲಿ ನೀರು ಬರ್ತದೆ ನೋಡಿದಾಗ. ಯಾಕಂತ ಹೇಳಿದ್ರೆ ಕಳೆದ ವರ್ಷ ಲಾಕ್ಡೌನ್ ಮುಗಿದ ನಂತರ ನನ್ನ ಕಾರ್ ನನ್ನ ಬಂದರ್ ಪರಿಸರದಲ್ಲಿ ಹೋಗ್ತಾ ಇದ್ದೆ. ಅವಾಗ ಎಲ್ಲರೂ ಕೂಡ ನನ್ನ ಕಾರ್ ನಿಲ್ಸಿ ವಿಶ್ ಮಾಡುವಂತ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ಅವರು ಕೂಡ ಗಾಡಿಯ ಬಣ್ಣವನ್ನು ನೆನ್ಪಿಟ್ಕೊಳ್ತಾರೆ. ಸಣ್ಣ ಮಕ್ಕಳು ಅಂದ್ರೆ ಅವರ ಮಕ್ಕಳು ನಿರ್ಗತಿಗೆ. ಇವರೆಲ್ಲರೂ ಕೂಡ ಮೊದಲು ಈ ಟ್ರಾಫಿಕ್ ಎಲ್ಲ ನಾರ್ಮಲ್ ಇದ್ದ ಲಾಕ್ಡೌನ್ ಇಲ್ಲದ ಸಂದರ್ಭದಲ್ಲಿ ಈ ನೆಹರು ಮೈದಾನ ಪ್ರದೇಶಗಳಲ್ಲಿ, ಈ ಹಂಪಂಗಟ್ಟ ಸಿಗ್ನಲ್ ನಲ್ಲಿ ಮೊದಲು, ಹಾಗೇನೆ ಈ ಲೈಟ್ ಹೌಸ್ ಜ್ಯೋತಿ ಸರ್ಕಲ್ ಹತ್ರ ಎಲ್ಲ ಈ ಸಣ್ಣ ಸಣ್ಣ ಒಂದು ವಸ್ತುಗಳನ್ನು ಮಾರಾಟ ಮಾಡ್ತಿದ್ರು. ಒಂದು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವ್ರಿಗೆಲ್ಲ. ಅವರೆಲ್ಲರೂ ಕೂಡ ಈ ಉತ್ತರ ಭಾರತದಿಂದ ಬಂದಂತವ್ರು, ಉತ್ತರ ಭಾರತ. ಅವರೆಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆ ಆ ಸಂದರ್ಭದಲ್ಲಿ ಏನಾದ್ರು ಒಂದು ಬೆಲೂನ್ ಮಾಡ್ಕೊಂಡು ಅಥವಾ ಇನ್ನೊಂದೇನೋ ಮಾಡ್ಕೊಂಡು ಸಣ್ಣ ಪುಟ್ಟ ಹೊಟ್ಟೆಗೆ ಒಂದು ಅನ್ನವನ್ನ ಸಿಗ್ತಾ ಇತ್ತು. ಇವಾಗ ಅವ್ರಿಗೂ ಕೂಡ ಯಾರು ಗೊತ್ತಿಲ್ಲ. ಏನು ನಮ್ಮ ದೈನಂದಿನ ಚಟುವಟಿಕೆ ಇರುವ ಸಂದರ್ಭಗಳಲ್ಲಿ ಅವರು ನಮ್ಮ ನಡುವೆ ಎಲ್ಲೋ ಹಾದು ಹೋಗ್ತಾರೆ ಅಲ್ವೇ, ಒಂದು ಏನೋ ಬೆಲೂನ್ ಇಟ್ಕೊಂಡು ಅಥವಾ ಎಲ್ಲೋ ದಾರಿ ಮದುವೆ ಏನೋ ಒಂದು ಮಾರಾಟ ಮಾಡ್ಕೊಂಡು ಇರ್ತಾ ಇದ್ರು ಅಂತ. ಸೊ ಅಂತವರು ಇವತ್ತು ಬಹಳ ಅವ್ರಿಗೆ ಏನು ಗೊತ್ತಿಲ್ಲ, ಯಾರು ಕೂಡ ಅವರನ್ನ ಬಂದು ಪ್ರಶ್ನೆ ಮಾಡುವಂತದ್ದಿಲ್ಲ. ಸೊ ನಾನು ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವ್ರು ಬಂದು ನನ್ನ ಹತ್ರ ಮಾತನಾಡ್ತಾರೆ. ಈ ಸಂದರ್ಭ ಭಿಕ್ಷೆ ಬಿತ್ತುವವರು ಕೂಡ ಇದ್ದಾರೆ, ಭಿಕ್ಷೆ ಬೇಡ. ಹೌದು ಸರ್, ಹೌದು. ಯಾಕಂದ್ರೆ ಹೆಚ್ಚು ವಾಹನಗಳ ಓಡಾಟ ಇಲ್ಲ. ಹಾಗೆ ಅವ್ರಿಗೆ ಒಂದು ದೇವಸ್ಥಾನ ಮುಂದೆ ಹೋಗಿ ಭಿಕ್ಷೆ ಬೇಡುವಂಥದ್ದು ಅಥವಾ ಇನ್ನೊಂದೇನೋ ಮಾಡ್ತಾ ಇದ್ರು. ಅದು ಈಗ ಅದು ಯಾವುದು ಇಲ್ಲ. ಸೊ ಅವ್ರಿಗೂ ಕೂಡ ಹೊಟ್ಟಿಗೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಮತ್ತೊಂದು ನಿಮ್ಮ ಗಮನಕ್ಕೆ ತರಬೇಕು ಸರ್, ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇಲ್ಲಿ ಬಹಳಷ್ಟು ಮಂದಿ ಯಾರಿದ್ದಾರೆ, ಕೆಲವು ರೋಗಿಗಳು ಇವ್ರಿಗೆ ಆಸ್ಪತ್ರೆಯಿಂದ ಹೊರದಬ್ಬಿದ್ದಾರೆ. ಆಸ್ಪತ್ರೆ ಯಾಕೆಂದ್ರೆ ಕೋವಿಡ್ ಅಂತ ಕೋವಿಡ್ ಕಾರಣ ಕೊಟ್ಟು ಇವರನ್ನ ಆಸ್ಪತ್ರೆ ಹೊರಗಿಟ್ಟಿದ್ದಾರೆ. ಇವರಿಗೆ ಆಸ್ಪತ್ರೆ ಕೋವಿಡ್ ಕೇರ್, ಅದು ಇವರಿಗೆ ಕೊರೋನಾ, ಇವರಿಗೆ ಬೇರೆ ಬೇರೆ ಕಾಯಿಲೆ, ಕಾಲು ನೋವಾಗಿರ್ಬೋದು, ಒಬ್ಬರಿಗೆ ತಲೆನೋವು, ತಲೆ ಗಾಯ ಆಗಿರುವಂತದ್ದು. ಇವರು ಆಸ್ಪತ್ರೆಯಲ್ಲಿ ಒಂದು ವಿಶ್ರಾಂತಿ ಪಡಿತಾ ಇದ್ರು. ಕೊರೋನಾ ಅಂತ ಹೇಳಿ ಇವರನ್ನ ಹೊರಗೆ ಹಾಕಿದ್ದಾರೆ. ಸರಿ ಬೇರೆ ಬೇರೆ ಕಾಯಿಲೆಗಳಲ್ಲಿ ಸಣ್ಣ ಪುಟ್ಟ
ಕಾಯಿಲೆಗಳಲ್ಲಿದ್ದವರು ಇದೀಗ ಅವರು ನಿರ್ಗತಿಕರಾಗಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಇವರಿಗೆ ಬೇಕು ಅಂತ ಹೇಳಿ ಅವ್ರು ಹೊರದ. ಆದ್ರೆ ಇಲ್ಲಿ ಅವರಿಗೆ ಆ ರೋಗಗಳೇನಿದ್ದಾವೆ ಅದು ಹುಣ್ಣಾಗಿರುವುದು ಗಾಯ ಅದು ಬಹಳ ತೊಂದರೆ ಅನುಭವಿಸುವುದಿಲ್ವ ಅವರು? ಅದಕ್ಕೆ ಅವರಿಗೆ ನಾವು ಮದ್ದನ್ನು ಕೊಡುವಂತ ಅವ್ರು ನಂಗೆ ಹೇಳಿದ್ರು, ಒಂದು ಚೀಟಿಯನ್ನು ತೋರಿಸಿದ್ರು, ಅದರಲ್ಲಿ ಕೆಲವು ಮದ್ದಿತ್ತು. ಸೊ ಆ ಮದ್ದನ್ನು ನಾವು ಹೋಗಿ ತಗೊಂಡು ಬಂದು ಕೊಡುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಬಹಳ ಒಂದು ಕೈ ಆಶೀರ್ವಾದವನ್ನು. ಅವರೆಲ್ಲ ಎಲ್ಲಿ ಅವರು? ಅವರೆಲ್ಲ ಹೆಸರ ಹೈಯೆಸ್ಟ್ ಮಂದಿ ಕೇರಳದವರು ಇದ್ದಾರೆ ಇದರಲ್ಲಿ. ಇನ್ನು ಬಹಳಷ್ಟು ಮಂದಿ ಉತ್ತರ ಭಾರತದವರು ಇದ್ದಾರೆ, ಹಿಂದಿಯನ್ನೆಲ್ಲ ಮಾತಾಡ್ತಾರೆ. ಸೊ ಇನ್ನು ಕೆಲವು ನಮ್ಮ ಲೋಕಲ್ ಕೆಲವು. ಎಷ್ಟು ಸಮಯ ಅವರು ವೆನ್ಲಾಕ್ ಅಲ್ಲಿ ಇದ್ರಂತೆ ಅಡ್ಮಿಟ್ ಆಗಿ? ಕೋವಿಡ್ ನ ಮೊದಲು, ಅಂದ್ರೆ ಈ ಲಾಕ್ಡೌನ್ ಆರಂಭವಾದ ಮೊದಲು ಅವ್ರು ವೆನ್ಲಾಕ್ ನಲ್ಲಿ ಇದ್ರಂತೆ. ಸೊ ವೆನ್ಲಾಕ್ ನಲ್ಲಿ ಇವಾಗ ಕೋವಿಡ್ ಆಗಿದ್ದು ನಿಮ್ಮನ್ನೆಲ್ಲರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಬೇಕಂದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಎಲ್ಲೋ ಇಲ್ಲಿ ಏನಾದ್ರೂ ಒಂದು ಆಶ್ರಯವೂ ಸಿಗ್ತದೆ, ಊಟವೂ ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಶಾಶ್ವತವಾಗಿ ಮಾಡ್ಕೊಂಡಿರೋದು ಕೂಡ ಇರಬಹುದು. ಆದ್ರೆ ಏನಿದ್ರು ಅವ್ರು ನಿರ್ಗತಿಕ, ಅದು ಏನೇ ಆಗ್ಲಿ. ಓಕೆ, ಸೊ ನಾನು ಸಣ್ಣ ವಿರಾಮ ತೆಗೆದುಕೊಳ್ಳು. ಬ್ರೇಕ್ನ ಬಳಿಕ ಮತ್ತೆ ಬರ್ತೇನೆ. ಮತ್ತೊಮ್ಮೆ ಸ್ವಾಗತ. ಸುಹನ್ ಆಳ್ವ ಜೊತೆಗೆ ಮಾತಾಡ್ತಾ ಇರುವಾಗ ಒಂದು ವಿಚಾರವನ್ನು ನಾನು ಆಗ್ಲೇ ಹೇಳಿದ್ದೆ. ಅಂದ್ರೆ ಈ ರೀತಿಯ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಮಾಡುವಾಗ ಅವರವರ ಹೆಸರನ್ನ ಹೇಳಿಕೊಂಡು ಪ್ರತಿಷ್ಠಿತರು ಮತ್ತು ಕೀರ್ತಿ ತರುವುದಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ವೇ, ಹೆಸರು ಪಡೆದಕ್ಕೋಸ್ಕರ ಇದು ಮಾಡುದಲ್ವೇ ಅಂತ ಅನ್ನುವಂಥದ್ದು ನಾನು ಆಗ್ಲೇ ಅದನ್ನ ಹೇಳಿದೆ. ಅಂದ್ರೆ
ಅವ್ರ ಹೆಸರು ಕೀರ್ತಿ ಪಡೆದುಕೊಳ್ಳುವುದೋ ಇಲ್ಲವೋ, ಆದರೆ ಎಲ್ಲವನ್ನು ಬಿಟ್ಟು ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಇನ್ನೊಬ್ಬರ ಸಹಾಯಕ್ಕಾಗಿ ನಿಂತಿದ್ದೀರಲ್ವೇ ಅಂತ ಈ ಸಂದರ್ಭದಲ್ಲಿ ಇನ್ನು ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು. ಇನ್ನೊಂದೆಡೆಯಲ್ಲಿ ಅವರೇ ಹೇಳಿದ ಹಾಗೆ ಒಂದು ವೇಳೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕದೇ ಇದ್ರೆ ಒಬ್ಬ ದಾನಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಕೈಯಲ್ಲಿದ್ದ ಹಣವನ್ನು ನಾನು ಹಾಕಿ ಮಾಡ್ತಾ ಇದ್ದೇನೆ, ಎಲ್ಲಿವರೆಗೆ ನನಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿವರೆಗೆ ನಾನು ಕೊಡಬಹುದು. ಆ ನಂತರದಲ್ಲಿ ಇನ್ನೂ ಹೆಚ್ಚು ಅಂದ್ರೆ ಇದನ್ನು ಕೊಡ್ತಾ ಹೋಗುವಾಗ, ಇನ್ನೊಬ್ಬನಿಗೆ ಸಹಾಯ ಮಾಡ್ತಾ ಹೋಗುವಾಗ ಜನ ಜಾಸ್ತಿ ಬರ್ತಾರೆ, ಕೇಳುವವರು ಜಾಸ್ತಿ ಆಗ್ತಾ ಹೋಗ್ತಾರೆ. ಆಗ ಇನ್ನೊಬ್ಬರಿಂದ ನಾನು ನಿರೀಕ್ಷೆ ಮಾಡಬೇಕಾಗಿದೆ. ಸೊ ಇನ್ನೊಬ್ಬ ಅದನ್ನು ನನ್ನ ಬಗ್ಗೆ ಗೊತ್ತಿದ್ದಾಗ, ನಾನು ಇನ್ನೊಬ್ಬರಿಗೆ ನಾನು ಇದೇ ರೀತಿಯಲ್ಲಿ ಅಸಹಾಯಕ ಸಹಾಯ ಮಾಡ್ತಂತ ಗೊತ್ತಿದ್ದಾಗ ಅವ್ರು ಬಂದು ನನಗೆ ಸಹಾಯ ಮಾಡ್ತಾರೆ. ಅಲ್ಲ, ಎಲ್ಲ ಪ್ರಶ್ನೆಯನ್ನು ನಾವು ಆಕ್ಚುಲಿ ಕೇಳಬೇಕಾದದ್ದು ಎಲ್ಲೂ ಅಂತ ಹೇಳಿದ್ರೆ, ನಮ್ಮ ಕಾರ್ಪೊರೇಟರ್ಗಳು, ನಮ್ಮ MLAಗಳು, ನಮ್ಮ MLCಗಳು, ನಮ್ಮ MP ಗಳು ಮಾಡುವ ರಸ್ತೆಗಳಿಗೆ, ಕಟ್ಟುವ ತೋಡುಗಳಿಗೆ ಅಲ್ಲಲ್ಲಿ ಬ್ಯಾನರ್ ಹಾಕೊಂಡು ಇಷ್ಟು ಕೋಟಿ ವೆಚ್ಚದಲ್ಲಿ ನಾನು ಅದನ್ನು ಮಾಡಿದೆ, ಇಷ್ಟು ಕೋಟಿ ವೆಚ್ಚದಲ್ಲಿ ರಸ್ತೆ ಮಾಡಿದೆ, ಇಷ್ಟು ಕೋಟಿ ವೆಚ್ಚದಲ್ಲಿ ನಾನು ಚರಂಡಿ ಮಾಡಿದೆ, ಫುಟ್ಪಾತ್ ಮಾಡಿದೆ ಅಂತ ಬ್ಯಾನರ್ ಹಾಕ್ತಾರಲ್ಲ, ಅದು ಯಾರ ಹಣದಿಂದ? ಅದು ಸರ್ಕಾರದ ಹಣದಿಂದ, ಅವರ ಮನೆಯಿಂದ ತಂದಿರುವಂತಹ ಹಣವು ಅಲ್ಲ. ಸರ್ಕಾರದ ಹಣ ಅಂದ್ರೆ ಈಗ ಒಬ್ಬ MLAಗೆ, ಒಬ್ಬ ಕಾರ್ಪೊರೇಟರ್ಗೆ ಅಥವಾ ಒಬ್ಬ MP ಗೆ ಎಲ್ರಿಗೂ ಕೂಡ ಒಂದೊಂದು ಇಷ್ಟು ಅಂತೇಳಿ ಸರ್ಕಾರದಿಂದ ಒಂದು ದುಡ್ಡನ್ನು ಕೊಟ್ಟಿರ್ತಾರೆ, ಒಂದು ವಾರ್ಷಿಕವಾಗಿ ಎಷ್ಟು ಅಂತ ಕೊಟ್ಟಿರ್ತಾರೆ, ಅದನ್ನು ಅವರು ಖರ್ಚು ಮಾಡಿರ್ತಾರೆ. ಅದಕ್ಕೆ ಅವರು ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕೊಳ್ತಾರೆ. ಇದು ನಾನು ಕೊಟ್ಟ ಹಣ ಅನ್ನುವಂಥ ಒಂದು ವೈಯಕ್ತಿಕವಾದಂಥ ಫೋಟೋಗಳನ್ನು ಹಾಕಿಕೊಳ್ಳುವಂಥ ಪರಿಸ್ಥಿತಿ ಇದೆ. ಅದನ್ನು ಕಂಪೇರ್ ಮಾಡಿದರೆ ಈ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಈ ರೀತಿಯಾಗಿ ಸಹಾಯ ಇದಾರಲ್ಲ, ಅದು ತುಂಬಾ ಗ್ರೇಟ್. ಸೊ ಇದು ಒಂದು. ಇನ್ನೊಂದು, ನಾನು ಒಂದು ವಿಚಾರವನ್ನು ಹೇಳಬೇಕಾಗಿದೆ. ಇವತ್ತು ಒಂದೆಡೆಯಲ್ಲಿ ಜನ ರೋಗದ ವಿರುದ್ಧ ಸೆಣಸಾಡಬೇಕಾಗಿದೆ. ಅಂದ್ರೆ ರೋಗದ ವಿರುದ್ಧ ಸೆಣಸಾಡಬೇಕಾಗುವುದು, ಅದಕ್ಕೋಸ್ಕರನೇ ನಾವು ಲಾಕ್ಡೌನ್ ಮಾಡಿರುವಂಥದ್ದು. ಆದರೆ ರೋಗವನ್ನು ಗಮನಿಸ್ತೇವೆ, ರೋಗ ಬಾರದೇ ಇರುವ ಹಾಗೆ ನಾವು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತೇವೆ. ಜೊತೆಯಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಅಂತ ಒಂದಷ್ಟು ಕೇಸ್ ಹಾಕಿರ್ತೀರಾ, ಯಾವುದೋ ಕಾರಣಕ್ಕೆ ಹೊರಗೆ ಬಂದಂತ ಗಾಡಿ ಸೀಸ್ ಮಾಡಿರ್ತೀರಲ್ಲ, ಮಾಡಿದ್ದೀರಾ? ಗಾಡಿ ಸೀಸ್ ಆದವರಲ್ಲಿ ಕೆಲವರು ಹೌದು ಬೇಕಾಬಿಟ್ಟಿಯಾಗಿ ಬಂದಿರುತ್ತಾರೆ, ಆದರೆ ಕೆಲವರು ಅಗತ್ಯವಾದಂತ ಕೆಲಸಗಳಿಗೆ ಬಂದಿರೋರ ಮೇಲೆ ಕೇಸ್ ಆಗಿದೆ. ಮಂಗಳೂರು ಮಹಾನಗರದಲ್ಲಿ ಸುಮಾರು 3,000 ಗಾಡಿಗಳನ್ನ ಇವತ್ತು ಸೀಸ್ ಮಾಡಲಾಗಿದೆ. ಅದರಲ್ಲಿ ಬಹಳ ಗಾಡಿಗಳು ಇವತ್ತು ಅಕಾಡೆಮಿಕ್ ಆಕ್ಟ್ ನ ಪ್ರಕಾರ ದೊಡ್ಡ ಶಿಕ್ಷೆಗೆ ಒಳಪಡಿಸ, ಅಂದ್ರೆ ಎಲ್ಲೋ ಒಂದು ದೊಡ್ಡ ಮೊತ್ತವನ್ನು ಕೊಡಬೇಕಾಗಿರುವಂತ ಪರಿಸ್ಥಿತಿಗೂ ಕೂಡ ಬಂದಿರಬಹುದು. ಇಂಥವ್ರಿಗೆ ಏನ್ ಮಾಡ್ಬೇಕು? ಕೆಲವೊಮ್ಮೆ ಅವರು ಎಲ್ಲೋ ಅಗತ್ಯವಾದ ಕೆಲಸಗಳು ಬಂದಿರಬಹುದು, ಆದ್ರೆ ಕಟ್ಟುನಿಟ್ಟಿನ ಕ್ರಮ ಅಂದಾಗ ಕ್ರಮ ತೆಗೆದುಕೊಳ್ಬೇಕಾದ ಇಲಾಖೆಯ ಕಾನೂನಿನ ಕೆಲಸ ಆಗಿರ್ತದೆ, ಮಾಡಿರ್ತದೆ. ಆದ್ರೆ ಅವನ ಅಸಹಾಯಕತೆ 10,000 ಅಂತ ಹೇಳುತ್ತದೆ, 10,000 ಬಿಡಿ ಸ್ವಾಮಿ ಅಂತ 5,500 ರೂಪಾಯಿ ಕೊಡುವಷ್ಟರ ಮಟ್ಟಿಗೂ ಕೂಡ ಇವತ್ತು ಗತಿಯಿಲ್ಲದ ಜನ ಇದ್ದಾರೆ. ಅಂದ್ರೆ ಎಲ್ಲ ಸಮಸ್ಯೆಗಳ ನಡುವೆ ಒಂದೆಡೆ ಕಾಯಿಲೆ ಬಿದ್ದರೆ ಆಸ್ಪತ್ರೆಗೆ ಸೇರೋಣ ಅಂತ ಹೇಳಿದ್ರೆ ನಮ್ಗೆಲ್ಲೋ ಸರ್ಕಾರಿ ಆಸ್ಪತ್ರೆಗೆ ಸೇರಿಕೆ ಯಾಕೋ ಒಂಥರ ಅಂಜಿಕೆ ಇದೆ. ಹೌದು, ಅದು ಅನಿವಾರ್ಯ. ಇವತ್ತು ಪರಿಸ್ಥಿತಿ ಹಾಗಾಗಿ ಬಿಟ್ಟಿದೆ ಕೆಲವೊಂದು ಕಡೆಗಳಲ್ಲಿ. ಈಗೇನೋ ನಾವು ಹೇಳ್ತಾ ಇದ್ದೇವೆ, ನಮ್ಗೆ ಸ್ವಲ್ಪ ಒಂದು ವಿಶ್ವಾಸ ಬರುವಂತ ಭರಿಸುವಂತ ರೀತಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ನನ್ನ ಜೊತೆ ಕೂತ್ಕೊಂಡು ಮಾತಾಡುವಾಗ ಎಲ್ಲರೂ MLAಗಳು ಆಗ್ಲಿ, ವಿರೋಧ ಪಕ್ಷದ ಮುಖಂಡರುಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲ ಅವೆಲ್ಲ ಗಟ್ಟಿ ಇದೆ, ಸರಿ ಇದೆ ಅಂತ ಹೇಳುವ ವಿಶ್ವಾಸವನ್ನು ಕೊಡ್ತಾ ಇದ್ದಾರೆ. ಆ ವಿಶ್ವಾಸವನ್ನು ಜನರಲ್ಲಿ ಹೇಳಬೇಕಾಗಿದೆ. ಇಲ್ಲ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಇರುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳಿ ಅಂತ ಹೇಳಬೇಕಾಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅಂತ ವ್ಯವಸ್ಥೆಗಳು ಇಲ್ಲದೆ ಹೋದ್ರೆ ಅನ್ನುವಂಥ ಆತಂಕದಿಂದ, ಅಂಜಿಕೆಯಿಂದ ಜನ ಇವತ್ತು ಖಾಸಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಬಿದ್ದ ಕೆಲವರು ಆತಂಕಕ್ಕೊಳಗಾಗುವುದು, ಏನೇನೋ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಅಂತ ಅನ್ನುವಂಥದ್ದು. ಇವತ್ತು ಬ್ಲ್ಯಾಕ್ ಫಂಗಸ್ ಅನ್ನು ಹಿನ್ನೆಲೆಯಲ್ಲಿ ನೋಡಿರುವ ಕೂಡ ಅಂತ ಒಂದು ಆತಂಕಗಳು ಬಂದಿರುವಂಥದ್ದು. ಇವೆಲ್ಲದರಿಂದ ಹೊರಗೆ ಬರುವುದು ಯಾವಾಗ? ಖಾಸಗಿ ಆಸ್ಪತ್ರೆಗೆ ಹೋಗಿ 4 ರಿಂದ 7 ಲಕ್ಷ 8 ಲಕ್ಷ ಖರ್ಚು ಮಾಡಿಕೊಂಡು ಬಂದಿರುವಂಥ ಜನ ಅದನ್ನು ಎಲ್ಲಿಂದ ಸ್ವಾಮಿ ತರಲಿ? ಎಲ್ಲ ಸಮಸ್ಯೆಗಳಿಗೆ ಯಾರು ಉತ್ತರ ಕೊಡೋರಿದ್ದಾರೆ ಅಂತ ಅನ್ನೋದು. ಸೊ ಇದೆಲ್ಲದರ ನಡುವೆ ಬದುಕ್ತಾ ಇದ್ದೇವೆ. ಈ ಅಂಗಡಿಗಳಿಗೆ ನಾನು ಇತ್ತೀಚೆಗೆ ಬೆಳಿಗ್ಗೆ ಇವತ್ತು ಕೇಳಿದ, ಒಬ್ರು 10 ಗಂಟೆಯಾಗಿ ಯಾರೋ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಒಂದು ಸ್ವಲ್ಪ ಸಾಮಾನು ಬೇಕಿತ್ತು, ಒಂದು ಮನೆಗೆ ತಂದು ಒಪ್ಪಿಸ್ತೀರಾ ಅಂತ ಕೇಳಿದ್ರಂತೆ. ಅವರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಅವರು ಅಂಗಡಿಯಿಂದ ಸಾಮಾನೆಲ್ಲ ಇತ್ತು ಹೊರಗೆ ಇಟ್ರಂತೆ. ಅಂದ್ರೆ ಡೋರ್ ಅರ್ಧ ಹಾಕಿತ್ತು. ಇನ್ನೇನು ಅವರ ಬೈಕಲ್ಲಿ 10 ಗಂಟೆ ಆದದ್ದಷ್ಟೇ ಅವ್ರು ಇಟ್ಟಿದ್ದಾರೆ. ಯಾರೋ ಇದನ್ನು ಫೋಟೋ ತೆಗೆದಿದ್ದಾರೆ. ಫೋಟೋ ತೆಗೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. 50,000 ಫೈನ್ ಹಾಕಿದ್ದಾರೆ ಒಬ್ಬ ಅಂಗಡಿಯವರಿಗೆ. 50,000 ಆತ ಎಲ್ಲಿಂದ ತಂದು ಕೊಡ್ಲಿ? ಸೊ ಇದು ಸಮಸ್ಯೆಗಳ ಬಗೆಹರಿಸೋರು ಯಾರು? ಇದು ಮಂಗಳೂರಿನ ಕೋಡಿಕಲ್ ಅನ್ನುವಂಥ ಪರಿಸರದಲ್ಲಿ ಆಗಿರುವಂತ ಇವತ್ತು ಬೆಳಿಗ್ಗೆ ನನ್ನ ಗಮನಕ್ಕೆ ಒಬ್ಬರು ತಂದರು. ಒಬ್ಬ ಅಂಗಡಿದಾರರು, ಸಣ್ಣ ಅಂಗಡಿಯವರು, ಯಾರೋ ಹೇಳಿದ್ರು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕಾಗಿ ಅಂಗಡಿಯಿಂದ ಸಾಮಾನು ತೆಗೆದು ಅವರು ಹೊರಗಿಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಅವರಿಗೆ ಫೋಟೋ ತೆಗೆದು ಅದನ್ನ ಸಲ್ಲಿಸಲಾಗಿ ಸುಮಾರು 50,000ದಷ್ಟು ಅವರಿಗೆ ಕೇಸ್ ಬೀಳುತ್ತದೆ ಅಂತ
ಅನ್ನುವಂಥ ವರದಿ ಬಂದಿರುವಂಥದ್ದು. ಇದನ್ನೆಲ್ಲ ನಾವು ಹೇಗೆ ನೋಡೋಣ? ಜನ ಕಷ್ಟದಲ್ಲಿದ್ದಾರೆ. ಈ ನಡುವೆ ಸೀಸನ್ ಗಾರ್ಡನ್ ಬಿಡಿಸ್ಲಿಕ್ಕೆ ಸಾವಿರಗಟ್ಟಲೆ ಹಣ ಬೇಕು. ಇನ್ನೊಂದೆಡೆ ಇಂಥ ಅಂಗಡಿಗಳನ್ನ ಮುಚ್ಚದೇ ಇರೋದಕ್ಕಾಗಿ ಕೇಸುಗಳು ಅದು ಇದು ಅಂತ ಬಂದಿರುವಂಥದ್ದು ಎಲ್ಲವನ್ನು ಕೂಡ ಜನಸಾಮಾನ್ಯನ ಮೇಲೆ ಹಾಕ್ತಾ ಇರುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂಥದ್ರಲ್ಲಿ ಅನ್ನಕ್ಕಾಗಿ ಒಪ್ಪೊತ್ತಿನ ಊಟಕ್ಕಾಗಿ ಇವತ್ತು ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸಂಘ ಸಂಸ್ಥೆಗಳಾದ್ರೂ ಮಾಡ್ತಾ ಇವೆಲ್ಲ ಅಂತ ನಾನು ಸೋಹನ್ ಆಳ್ವ ಅವರ ಜೊತೆಗೆ ನಾನು ಮಾಡ್ತಾ ಇದ್ದೆ. ಕಾಸ್ ಫೌಂಡೇಶನ್ ಬಹಳ ಕೆಲಸವನ್ನು ಮಾಡ್ತಾ ಇದೆ. ಸೋಹನ್ ಆಳ್ವ ಅಶ್ವಿನ್ ಅತ್ತ ಅವರು ಹೇಳ್ತಾ ಇದ್ದಾರೆ, ಇಸ್ ಆಲ್ಸೋ ವೆರಿ ಕ್ಯಾರಿಂಗ್ ವಿತ್ ಎನಿಮಲ್ಸ್ ಆಲ್ಸೋ ಅಂತ. ಆದರೆ ಆದರೆ ಈ ಶ್ವಾನಗಳ ಬಗ್ಗೆ ಮತ್ತು ಇತ್ಯಾದಿ ಪ್ರಾಣಿಗಳ ಬಗ್ಗೆ ಕೂಡ ಏನಾದ್ರು ಸಂಘ ಸಂಸ್ಥೆ ಕಟ್ಕೊಂಡಿದ್ದೀರಾ ಹೇಗೆ? ಪ್ರಾಣಿಗಳಂತ ಹೇಳಿದಂಗೆ ವೈಯಕ್ತಿಕವಾಗಿ ಒಂದು ಸಣ್ಣ ಹುಡುಗ ಇದ್ದರೆ ಪ್ರಾಣಿಗಳಂದ್ರೆ ಬಹಳ ಇಷ್ಟ. ಸೊ ಯಾಕಂದ್ರೆ ನಾವು ಮನುಷ್ಯರಿಗಾದ್ರೂ ನಾವು ಯಾರಿಗಾದ್ರೂ ನಾವು ಇರ್ತದೆ, ನಾವು ಜೊತೆಗಿರ್ತೇವೆ. ಅದೇ ಪ್ರಾಣಿಗಳಿಗೆ ಸಮಸ್ಯೆ ಬಂದಾಗ ಅವ್ರ ಜೊತೆ ಯಾರು ನಿಂತ್ಕೊಳ್ಳಲ್ಲ. ಅದಕ್ಕಾಗಿ ಈ ಮಂಗಳೂರಿನಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿದೆ, ಈ ಅನಿಮಲ್ ಕೇರ್ ಟ್ರಸ್ಟ್ ಅಂತೆಲ್ಲ. ಸೊ ಅವರೆಲ್ಲೂ ಕೂಡ ನನಗೆ ಚಿರಪರಿಚಿತರು. ಸೊ ರೀಸೆಂಟ್ ಆಗಿ 1 ತಿಂಗಳ ಹಿಂದೆ ಏಪ್ರಿಲ್ ತಿಂಗಳಿನಲ್ಲಿ, ಏಪ್ರಿಲ್ ಎಂಡ್ ಸಮಯದಲ್ಲಿ ಲಾಕ್ಡೌನ್ಗಿಂತ ಮೊದಲು ಸುರತ್ಕಲ್ ಪ್ರದೇಶದಲ್ಲಿ ಒಂದು ವಾಟ್ಸ್ಆ್ಯಪ್ ವಿಡಿಯೋ ನಾನು ರಿಸೀವ್ ಮಾಡ್ತೀನಿ. ಆ ಬೈಕ್ ನಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ರೈಡಿಂಗ್ ಮಾಡ್ತಾ ಹಿಂದೆ ವ್ಯಕ್ತಿ ಇರ್ತಾನೆ, ನಾಯಿಯನ್ನ ಕಟ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಎಳ್ಕೊಂಡು ಹೋಗ್ತಾ ಇದ್ದಾರೆ ಒಂದು ನಾಯಿಯನ್ನ. ಈ ಒಂದು ದೃಶ್ಯವನ್ನ ಯಾರೊಬ್ರು ಬೈಕಲ್ಲಿ ಪಾಸ್ ಆದ ವಿಡಿಯೋವನ್ನ ಮಾಡಿ ಈ ಅನಿಮಲ್ ಕೇರ್ ಟ್ರಸ್ಟ್ ಸಲ್ಲಿಸ್ತಾರೆ. ಸೊ ಈ ವಿಡಿಯೋ ಸಾಮಾನ್ಯ ಇದ್ದಾನೆ ವೈರಲ್ ಆಗುತ್ತೆ. ವೈರಲ್ ಸಂದರ್ಭದಲ್ಲಿ ಈ ಯಾರು ವ್ಯಕ್ತಿ ಇದ್ದಾನೆ ಅವನು ಮತ್ತೆ ಅನಿಮಲ್ ಕೇರ್ ಟ್ರಸ್ಟ್ ಅವರು ಒಂದು ಕಂಪ್ಲೇಂಟ್ ಕೊಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಸೊ ಮೊದಲಿಗೆ ಯಾವ ಒಂದು ಪೊಲೀಸ್ ಠಾಣೆಗೆ ಹೋಗ್ತಾರೆ, ಅಲ್ಲಿ ಯಾವುದೇ ಕ್ರಮವನ್ನು ಜರುಗಿಸಲ್ಲ. ಮೊದಲಿಗೆ ಇದು ಯಾವುದೋ ಒಂದು ರೋಡ್ ರಸ್ತೆ ಬದಿ ನಾಯಿ ಆಗಿರ್ಬೋದು ಅಂತ ಹೇಳಿ ಯಾರು ತಲೆ ಕೆಡಿಸಿ ಹೋಗಲ್ಲ. ನನ್ನನ್ನ ಈ ಅನಿಮಲ್ ಕೇರ್ ಟ್ರಸ್ಟ್ ಡಾಕ್ಟರ್ ಸುಮಾ ನಾಯಕ್ ಅಂತ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅನಿಮಲ್ ಕೇರ್ ಟ್ರಸ್ಟ್ ಅವರು ಕಾಂಟ್ಯಾಕ್ಟ್ ಮಾಡಿ ಇದು ವಿಷಯದಲ್ಲಿ ಮಾತನಾಡಿದಾಗ ತಕ್ಷಣಕ್ಕೆ ನಾನು ನಮ್ಮ ಮಂಗಳೂರು ನಗರ ಲಾ ಅಂಡ್ ಆರ್ಡರ್ ಉಪ ಪೊಲೀಸ್ ಆಯುಕ್ತರು ಹರಿರಾಮ್ ಶಂಕರ್ ಸರ್ ತಕ್ಷಣಕ್ಕೆ ಅವ್ರಿಗೆ ಇದರ ಬಗ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕ್ತೇನೆ. ಅವ್ರು ತಕ್ಷಣ ಇದ್ರ ಬಗ್ಗೆ ಮಾತನಾಡಿ ಫೋನ್ ಮಾಡಿ ಮಾತನಾಡಿ ಹೀಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಮಿಡಿಯೇಟ್ ಆಗಿ ಅವರು ಸುರತ್ಕಲ್ ಪೊಲೀಸರಿಗೆ ಆದೇಶ ನೀಡ್ತಾರೆ, ಯಾರು ಆರೋಪಿ ಇದ್ದಾನೆ ಅವನನ್ನು ಬಂಧಿಸಬೇಕು ಅಂತ. ತಕ್ಷಣಕ್ಕೆ ನಾವು ಸುರತ್ಕಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿ ತೆರಳ್ತೇನೆ. ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಅವರ ಭೇಟಿ ಮಾಡಿ ಮಾತನಾಡ್ತಿರುವಾಗಲೇ ಈ ಕಡೆಯಿಂದ ಆರೋಪಿಯನ್ನು ತಗೊಂಡು ಬರ್ತಾ ಇದ್ದಾರೆ. ಸೊ ವಿದಿನ್ 30 ಮಿನಿಟ್ಸ್ ಆ ಕಂಪ್ಲೇಂಟ್ ಕೊಟ್ಟ 30 ಮಿನಿಟ್ಸ್ ಆರೋಪಿಯನ್ನು ಬಂಧಿಸಿದ್ದಾರೆ. ಸೊ ಇದು ಸೋಷಿಯಲ್ ಮೀಡಿಯಾ ವ್ಯಾಪಕ ಒಂದು ಪ್ರಶಂಸೆಗೆ ಕಾರಣವಾಯಿತು. ಸೊ ಕಳೆದ ಭಾನುವಾರ ಕೂಡ ಇದೇ ರೀತಿಯಾದ ಇನ್ಸಿಡೆಂಟ್ ನಮ್ಮ ಈ ಕಾವೂರು ಸ್ಟೇಷನ್ ಲಿಮಿಟ್ಸ್ ನಡೆದಿದೆ. ಸೊ ನಾಯಿಯನ್ನ ಎಳ್ಕೊಂಡು ಹೋಗುವಂತಹ ಒಂದು ವರ್ಷದ ಕೃತ್ಯವನ್ನ ನಮ್ಮ ಮಂಗಳೂರಿನಲ್ಲಿ ಮಾಡಿದೆ. ಇದು ಏನಾಗ್ತಿದೆ ಅಂದ್ರೆ ಸರ್, ದೇಶಾದ್ಯಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಒಂದು ಘಟನೆ ಆದಾಗ್ಲಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಿತ್ತು. ಮತ್ತೆ ಇಂತ ವಿಕೃತಿಯನ್ನ ಪ್ರದರ್ಶಿಸಿದ್ರು. ಈಗ ಈ ಸಂದರ್ಭದಲ್ಲಿ ಸುಹಾನ್, ಬಹುಶಃ ಶ್ವಾನಗಳು, ಬೀದಿ ನಾಯಿಗಳು ಅಂತ ಏನ್ ಹೇಳ್ತೇವೆ, ಇವುಗಳು ತುಂಬಾ ಸಮಸ್ಯೆಗಳಿವೆ. ಹೌದು ಸರ್, ಬಹಳ ಸಮಸ್ಯೆದಿಲ್ದೆ. ಸೊ 3 ಹೆಸರಾಂತ ವ್ಯಕ್ತಿಗಳು ನನಗೆ ಗೊತ್ತಿರೋ ಪ್ರಕಾರ ಮಂಗಳೂರಿನಲ್ಲಿ ಪಾಪ ಈ ನಾಯಿಗಳಿಗೆ ದಿನ ಮಧ್ಯಾಹ್ನ ರಾತ್ರಿ ಊಟ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಾಸ್ ಫೌಂಡೇಶನ್ ಇಂದ ಕೂಡ ಅವರಿಗೆ 1.5 ಕ್ವಿಂಟಾಲ್ ಅಕ್ಕಿಯನ್ನ ನೀಡಿದ್ದೇವೆ. ಅದರ ಜೊತೆಗೆ 25 2 ಗೋಣಿಯಷ್ಟು ಈ ಪೆಡಿಗ್ರಿ ಏನು ಬರುತ್ತೆ ಅದನ್ನ ನಾವು ಒಂದು ದಾನವಾಗಿ ನೀಡಿದ್ದೇವೆ ಅವರೊಂದು ಒಳ್ಳೆಯ ಕೆಲಸಕ್ಕೆ. ಸೊ ಬಹಳ ಅವರೊಂದು ಈ ಊಟದ ಜೊತೆಗೆ ಒಂದು ಚಿಕನ್ ಅನ್ನ ಮಿಕ್ಸ್ ಮಾಡಿ ನಾಯಿಗಳಿಗೆ ಹಾಕ್ತಾ ಇರ್ತಾರೆ. ತುಂಬಾ ಮಂದಿ ಇದ್ದಾರೆ ಸರ್, ತುಂಬಾ ಮಂದಿ ನಾವು ರಸ್ತೆಯಲ್ಲಿ ತೆರಳುವಾಗ ಆ ಕಡೆ ನೋಡುವಾಗ ಈ ಪ್ರಾಣಿಗಳಿಗೆ ಊಟ ಹಾಕುವಂತ ಕೆಲಸ ಮಾಡ್ತಾರೆ. ಅವ್ರು ನೋಡುವಾಗ ಒಂದು ಸೆಲ್ಯೂಟ್ ಹೊಡೆದು ನಾವು ಹೋಗ್ತೀವಿ ಪ್ರತಿ ಸಲ. ಒಂದು ಒಳ್ಳೆ ಕೆಲಸ. ಮಿಸ್ಟರ್ ರೆಸ್ಕ್ಯೂವರ್ ಅಂತ ತೌಸೀಫ್ ಅಂತ ಒಬ್ಬ ವ್ಯಕ್ತಿ, ಅವರು ಕೂಡ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ಕೆಲಸ. ಮತ್ತೊಬ್ರು ರಜನಿ ಶೆಟ್ಟಿ ಅಂತ ಒಬ್ರು ಮೇಡಮ್, ಅವರು ಕೂಡ ಪಾಪ ಅವರ ಮನೆಯಲ್ಲಿಯೇ ಈ ನಾಯಿಗಳನ್ನು ಸಾಕ್ತಿದ್ದಾರೆ. ಅವ್ರು ಕೂಡ ದಿನ ಹೋಗಿ ನಾಯಿಗಳಿಗೆ ಊಟ ಹಾಕುವಂಥದ್ದು ಮಂಗಳೂರು ಪರಿಸರದಲ್ಲಿ ನಡೀತಾ ಇದೆ. ಈಗ ಪರಿಸ್ಥಿತಿ ಅದು ಯಾಕೆ ಬಂತು ಅಂದ್ರೆ ಜನ ರಸ್ತೆಯಲ್ಲಿ ಇಲ್ಲ ಅನ್ನೋ ಕಾರಣಕ್ಕಾಗಿಯೂ, ಆದ್ರೆ ಮನೆಗಳು ಇರುವಂತ ಪರಿಸರಗಳ ಹೊರಗೆ ಬರುವುದಿಲ್ಲ. ಜನ ಹೊರಗೆ ಹೆದರ್ತಾ ಇದ್ದಾರೆ. ಸೊ ತುಂಬಾ ನಾಯಿಗಳಿವೆ ರಸ್ತೆಯಲ್ಲಿ ನೋಡಿ ಕಾಣ ಸಿಗ್ತೀವಿ. ಅದ್ರ ಜೊತೆ ನಾಯಿಗಳು ಮಾತ್ರ ಈ ಪಕ್ಷಿಗಳು ಕೂಡ, ಈ ಪಾರಿವಾಳಗಳು ರಸ್ತೆಯಲ್ಲೇ ಕುತ್ಕೊಂಡು ಏನನ್ನಾದ್ರೂ ರಸ್ತೆಯಲ್ಲಿ ತಿಂತ ಇರುವಂತದ್ದು. ತುಂಬಾ ಒಂದು ಪರಿಸ್ಥಿತಿ ತುಂಬಾ ಬೇಜಾರಾಗುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ರೀತಿಯಾದ ಸಮಸ್ಯೆ ಎದುರಾಗ್ತಾ ಇದೆ ಅಂತ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಆಗ ಒಂದು ಮಾತನ್ನ ಹೇಳಿದೆ, ಆಹಾರದ ಕಿಟ್ಗಳನ್ನು ಕೊಡುವಾಗ ಒಂದು ಏನೋ ಸ್ವಲ್ಪ ಹಣ ಸಿಗ್ಬಹುದು ಕೇಳೋ ಪರಿಸ್ಥಿತಿ. ನಿಮಗೆ ಈ ರೀತಿಯಾದ ಕೆಲಸಗಳನ್ನು ಮಾಡುವಾಗ ಅಂತ ಪರಿಸ್ಥಿತಿಗಳು ಜನರ ತರ ನೀವು ಕಂಡದ್ದು? ಹೌದು ಸರ್, ಹೌದು. ಈ ನೆಹರು ಮೈದಾನ ನಾವು ಯಾವಾಗ ಸಂಜೆ ಚಹಾ ವಿತರಿಸ್ತಾ ಇದ್ವಿ, ಅಲ್ಲಿ ಬಂದೊಂದು 2 ಕೇರಳದವರು ಅಂತ, ಅವ್ರ ಊರಿಗೆ ತೆರಳಬೇಕು, ಟ್ರೈನ್ ಟಿಕೆಟ್ಗೆ ದುಡ್ಡಿಲ್ಲ ಅಂತ ಹೇಳಿದ್ರು. ದುಡ್ಡು ಕೊಡ್ಬೋದಂತ ಹೇಳಿದೆ. ದುಡ್ಡು ಕೊಡೋಕ್ಕಿಂತ ಬದಲು ನನಗೆ ಟಿಕೆಟ್ ತೆಗೆದು ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ಹೋಗುವ ಒಂದು 2 ಟಿಕೆಟ್ ವ್ಯವಸ್ಥೆ ಮಾಡಿಕೊಟ್ವಿ. ಸೊ ಇನ್ನೂ ತುಂಬಾ ಮಂದಿ ಬಂದು ನಮ್ಗೆ ಔಷಧ ತೆಗಿಲಿಕ್ಕೆ ದುಡ್ಡನ್ನ ಕೇಳುವಂತಹ ಇದು ಮಾಡ್ತಾರೆ.
ಸೊ ನಮ್ಗೆ ಏನೊಂದು ಮಾಹಿತಿ ಬಂದಿತ್ತು, ಅದು ಯಾರಿಗೂ ಕೂಡ ದುಡ್ಡನ್ನು ಒಂದು ಜಿಲ್ಲಾಡಳಿತ ನಿರ್ದೇಶನ ಕೂಡ ಬಂದಿತ್ತು, ಅವ್ರು ದುಡ್ಡು ಕೇಳಿದವರಿಗೆ ದುಡ್ಡನ್ನು ಕೊಡಬೇಡಿ, ಯಾಕೆಂತ ಹೇಳಿದ್ರೆ ಅದರ ಮದ್ಯಪಾನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಲ್ಲಲ್ಲಿ ಈ ಸ್ಟೇಟ್ ಮದ್ಯಪಾನಗಳ ಒಂದು ಪ್ಯಾಕೆಟ್ ಏನು ಸಿಗುತ್ತೆ ಅದೆಲ್ಲ ಕಂಡು ಬಂದಿದೆ. ಸೊ ಹಾಗಾಗಿ ದುಡ್ಡು ಕೊಡೊಂದು ಇದಕ್ಕೆ ನೀವು ಮಾಡಬೇಡಿ, ಅವ್ರಿಗೆ ಏನಾದ್ರು ಮದ್ದು ಬೇಕಿದ್ರೆ ಅದನ್ನು ತಂದು ಕೊಡೋ ವ್ಯವಸ್ಥೆ ಮಾಡಿ ಅಂತ. ಅವ್ರು ನಮಗೆ ಮದ್ದು ಬೇಕು ಅಂತ ಕೇಳ್ತಾರೆ, ಅವ್ರಿಗೆ ಮದ್ದು ತಂದು ಕೊಡೋ ವ್ಯವಸ್ಥೆ ಮಾಡ್ತೇವೆ. ಸೊ ಅಂತ ಹಣವನ್ನು ಕೊಡುವಂಥದ್ದು ಮಾಡಿಕ್ ಹೋಗಲ್ಲ, ದುಡ್ಡಿನ ಬದಲು ಅವ್ರಿಗೆ ವೈದ್ಯಕೀಯ ನೆರವು ಅಥವಾ ಅಗತ್ಯಕ್ಕೆ ಏನು ಬೇಕಾದ್ರು ಅದನ್ನ ಒದಗಿಸುವಂತ ಒಂದು ಕೆಲಸ. ಒಬ್ಬ ನಮ್ಗೆ ಹುಡುಗ ಕೇಳಿದ್ದ, ನನ್ಗೆ ಮನೆ ಸ್ನಾನ ಮಾಡ್ಲಿಕ್ಕೆ ಅಲ್ಲಿ ರೂಮ್ ಇದೆ, ಸಣ್ಣ ರೂಮ್ ಇದೆ, ಶೌಚಾಲಯ ಇದೆ, ಅಲ್ಲಿ ಅವರಿಗೆ ಸೋಪ್ ಇಲ್ಲ, ಹಲ್ಲುಜ್ಲಿಕ್ಕೆ ಪೇಸ್ಟ್ ಹಾಕಿ ಬ್ರಷ್ ಇಲ್ಲ, ಸಣ್ಣದು ಸರ್. ಇದೆಲ್ಲ ನಾವು ಮಾಡುವಾಗ ತುಂಬಾ ಖುಷಿ ಆಗುತ್ತೆ, ಅವ್ರಿಗೆ ಅದೇ ದೊಡ್ಡದಾಗಿರುತ್ತೆ ಸರ್. ನಮ್ಗೆ ಅದೊಂದು ಸಣ್ಣ ವಿಷಯ, ಒಂದು ಸೋಪನ್ನ ತೆಗೆದುಕೊಡುವಂಥದ್ದು, ಅವ್ರಿಗೆ ಅದೇ ಅಷ್ಟು ಕಷ್ಟದಲ್ಲಿ ಅವ್ರು ಇವತ್ತು ಅವ್ರ ಜೀವನ ನಡೆಸ್ತಾ ಇದ್ದಾರೆ. ನೋಡುವಾಗ ಒಂದು ಎಲ್ಲೋ ಒಂದು ಕರಳು ಚುರುಕು ಅನ್ನುವಂಥ ಒಂದು ಇದು ಮನಸ್ಸು ಪರಿಸ್ಥಿತಿ ಉಂಟಾಗಿದೆ. ಅದೇ ಬೇಜಾರ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ನಾಯಕರು ಯಾರನ್ನ ಕರಿತೇವೆ, ಶಾಸಕರು, ಸಂಸದರು ಅದೇ ರಸ್ತೆಯಿಂದ ಹಾದಿ ಹೋಗ್ತಾರೆ ಸರ್, ನಿಂತು ಅವರ ಒಂದು ಸಮಸ್ಯೆ ಆಲಿಸುವಂತ ಒಂದು ಕೆಲಸ ಈಗ ನನ್ನ ಮುಂದೆ ಅವ್ರು ಮಾಡ್ಲಿಲ್ಲ. ಯಾಕಂದ್ರೆ ನಾವು ದಿನ ಸಂಜೆಯಲ್ಲಿ ಇರ್ತೇವೆ, ಮುಂದೆ ಸೈರನ್ ಹಾಕೊಂಡು MP ಗಾಡಿ ಹೋಗುತ್ತೆ, ಸಚಿವರ ಗಾಡಿ ಹೋಗುತ್ತೆ, ಅದನ್ನು ನಿಲ್ಲಿಸ್ಬಿಟ್ಟು ಇವರ ಸಮಸ್ಯೆ ಏನು ಅಂತ ಅವ್ರು ಕೇಳುವಂಥದ್ದು ಅವ್ರು ಯಾವುದಕ್ಕೆ ಘೋಷಣೆ ಹೋಗಲಿಲ್ಲ. ಜಿಲ್ಲಾಡಳಿತ ವತಿಯಿಂದ ಅವ್ರಿಗೆ ಊಟ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ಲಿಕ್ಕೆ ಹೋಗಲಿಲ್ಲ. ಇಂದಿರಾ ಕ್ಯಾಂಟೀನ್ ಇತ್ತೀಚೆಗೆ ಎಷ್ಟು ಓಪನ್ ಮಾಡಿದ್ದಾರೆ, ಆದ್ರೆ ಅದರಿಂದ ಕೂಡ ಆರೋಪ ಕೇಳಿ ಬಂದಿರುವಂತದ್ದು ಅಲ್ಲ ಊಟದ ಕ್ವಾಲಿಟಿ, ತುಂಬಾ ಒಂದು ಗುಣಮಟ್ಟದ ಒಂದು ಆಹಾರವನ್ನು ನೀಡ್ತಾ ಇಲ್ಲ ಅಂತ ಹೇಳಿ ಇದೇ ಮಂದಿ ಯಾರಿಗೆ ನಾವು ಊಟವನ್ನು ನೀಡ್ತದೆ ಅವ್ರು ಬಂದು ನಮ್ಮ ಹತ್ರ ಹಣವನ್ನು ತೊಡ್ಕೊಳ್ತಾರೆ. ಅಲ್ಲ, ಮೊನ್ನೆ ಇತ್ತೀಚೆಗೆ ಒಬ್ರು ಶಾಸಕರು, ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಅವರ ಡ್ರೈವರ್ ಕೂಡ ಕೆಳಗೆ ಇಳಿದು ಹೋಗಿ ನೋಡಿದಾನೆ. ಆದ್ರೆ ಆ ಶಾಸಕರು ತನ್ನ ಕಾರ್ನಲ್ಲಿ ಹೋಗಿ ಅವರನ್ನು ಒಂದು ಬದುಕಿಸಬಹುದಿತ್ತು, ತಗೊಂಡೋಗ್ಲಿಲ್ಲ. ಅರ್ಧ ಗಂಟೆಯಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗೋದು ಕೂಡ ಆರೋಗ್ಯ ಕಾರ್ಯಕರ್ತರು ಅವರು ತೀರಿಕೊಂಡ್ರು ಅಂತ ಅನ್ನುವಂಥದ್ದು. ಬಹುಶಃ ಬಹಳ ಮಂದಿ ಶಾಸಕರುಗಳೆಲ್ಲ ಇದ್ದಾರೆ, ಅವರು ಇಂತಹ ಸಂದರ್ಭದಲ್ಲಿ ಬಂದಾಗ ಅವರದೇ ಕಾರನ್ನು ಉಪಯೋಗಿಸಿಕೊಂಡು ಅಥವಾ ಯಾರು ಅಸಹಾಯಕರಿದ್ದಾರೆ ಅವರಿಗೆ ಸಹಾಯ ಮಾಡೋದು ಬಹಳ ಮಂದಿ ಇದ್ದಾರೆ. ಕೆಲವು ಮಂದಿ ಈ ರೀತಿ ಅಮಾನವಾಗಿ ಇವರನ್ನ ನಾವು ಜನಪ್ರತಿನಿಧಿಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನುವಂಥದ್ದು. ಈಗ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಗೆ ಅದೊಂದು ಹೆಮ್ಮೆ ಇದೆ ಸರ್. ಯಾಕಂದ್ರೆ ಜನರು ಹೇಳ್ತಾರೆ ಬಂದು, ಈ ಸರ್ಕಾರದ ಪ್ರತಿನಿಧಿಗಳು ಮಾಡ್ಬೇಕಾಗಿರೋ ಕೆಲಸವನ್ನ ನೀವು ಮಾಡ್ತಾರೆ, ಅದು ಅವರ ವೈಫಲ್ಯಕ್ಕೆ ಕಾರಣ. ಅದು ಅವ್ರು ಏನಾದ್ರು ಎಚ್ಚೆತ್ಕೊಂಡು ಇವರಿಗೆ ಕನಿಷ್ಠ ಒಂದು ರೇಷನ್ ಕಿಟ್ ಅನ್ನು ನೀಡುವಂತಹ ವ್ಯವಸ್ಥೆ, ಕಳೆದ ವರ್ಷ ಕಿಟ್ ಅನ್ನ ಮಾಡಿದ್ರು, ಕಳೆದ ವರ್ಷ ಎಲ್ಲ ಕಿಟ್ ಅನ್ನ ಮಾಡಿ ಕೊಡ್ತಾರೆ. ಅದು ಈ ಸಲ ಎಲ್ಲಿಂದ ಕೂಡ ಸರ್ಕಾರದ ಒಂದು ರೇಷನ್ ಕಿಟ್ ಕೊಡುವಂತ ವ್ಯವಸ್ಥೆಗೆ ಯಾರು ಕೈ ಹಾಕಿಲ್ಲ. ರೈಸ್ ಕೆಜಿ 5 ಕೆಜಿ 10 ಕೆಜಿ ರೈಸ್ ಅನ್ನ ಕೊಡ್ತಾ ಇದ್ದ ಅಂತ ಒಂದು ಮಾಹಿತಿ ನನ್ನ ಮಾಧ್ಯಮದಿಂದ ಪಡ್ಕೊಂಡೆ. ನನ್ಗೆ 5 ಕೆಜಿ ಅಂತ್ಯೋದಯ ಮತ್ತು ಇವರಿಗೆ BPL ಕಾರ್ಡ್ ಉಚಿತ ಹಾಕಿ ಕೊಡ್ತಾ ಇದ್ದಾರೆ, ಅದು ಮಾತ್ರ. ನಮ್ಗೆ ಅದರಿಂದ ಫೋನ್ ಮಾಡಿ ಹೇಳ್ತಿದ್ರು, ಸರ್ ರೇಷನ್ ಅಂಗಡಿಯಲ್ಲಿ ಕೊಡ್ತಾ ಇಲ್ಲ ಹೇಳಿ ಸರ್ಕಾರದ ಏನು ಯೋಜನೆ ಬಂದಿದೆ, ನೀವು BPL ಕಾರ್ಡ್ ಬಿಲೋ ಪಾವರ್ಟಿ ಇಲ್ಲಿಗೆ ಹೊರಟ್ರೆ ನಿಮ್ಗೆ ರೈಸ್ ಕೊಡ್ತಾರೆ ಅಂತ ಫೋನ್ ಮಾಡಿ ಹೇಳ್ತಿಲ್ಲ. ಅಂಗಡಿಯವರು ನೀಡ್ತಾ ಇಲ್ಲ, ತಣ್ಣೀರ್ ಬಾವಿಯ ಪ್ರದೇಶದಲ್ಲಿ ಫೋನ್ ಮಾಡಿ ನಮ್ಮ ಹತ್ರ ರೇಷನ್ ಕೇಳ್ತಾ ಇದ್ರು. ಸೊ ನಾ ಹೇಳಿದ ಅಂಗಡಿಯವರ ಮಾಹಿತಿಯನ್ನು ಕೊಡಿ. ಆ ಉಚಿತ ಅಕ್ಕಿ ಯಾರಿಗೂ ಇನ್ನೂ ಬಂದಿಲ್ಲ, ಇನ್ನು ಕೆಲವು ಕಡೆಗಳಲ್ಲಿ ಬಂದಿರಬಹುದು, ಇನ್ನು ಬಹಳಷ್ಟು ಕಡೆಗಳಲ್ಲಿ ಅದು ಬಂದಿಲ್ಲ. ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಗೆ ಇಲ್ಲಿ ಕರೆ ನಾನು ಸ್ವೀಕರಿಸ್ತಾ ಇದ್ದೇನೆ ಪ್ರತಿದಿನ, ಅವ್ರು ಹೇಳೋ ಮಟ್ಟಿಗೆ ಅವ್ರಿಗೆ ಸಿಗ್ಲಿಲ್ಲ. ಅದೇ ನಾನು ಈಗಲೂ ಕೂಡ ಬಹಳ ಮಂದಿ ಕರೆ ಮಾಡಿ ಹೇಳ್ತಿದ್ದಾರೆ, ಏನು ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿದೆ, ಆ ಪ್ಯಾಕೇಜ್ ಇಲಾಖೆಯಲ್ಲಿ ಹೋಗಿ ಫೋನ್ ಮಾಡಿದ್ರೆ ಆದೇಶ ಬಂದಿಲ್ಲ ಅಂತ 3,000 ರೂಪಾಯಿ 2,000 ಕೊಡುವಂಥದ್ದು, ಅದು ಕೂಡ ಇನ್ನು ಕೂಡ ಎಷ್ಟರ ಮಟ್ಟಿಗೆ ಯಾವಾಗ ಅದು ಅವರಿಗೆ ಸಿಗುವಂಥದ್ದು. ಈಗ ಜನರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಸರ್. ನಾವು ಪ್ರತಿನಿತ್ಯ ಜನಸಾಮಾನ್ಯರ ಜೊತೆ ಮಾತನಾಡುವಾಗ ಅವರ ಅಳನ್ನು ಫೋನ್ ಮಾಡಿ ಕೂಗ್ತಾರೆ ಸರ್, ಅಳನ್ನು ತೊಡ್ಕೊಳ್ತಾರೆ. ಮನೆಯಲ್ಲಿ ಆ ಗಂಡನಿಗೆ ಹುಷಾರಿಲ್ಲ, ಔಷಧಿ ಬೇಕು, ಮನೆಯಲ್ಲಿ ಯಾರು ಕೆಲಸ ಮಾಡುವಂಥದ್ದಿಲ್ಲ, ಈ ಸಂದರ್ಭದಲ್ಲಿ ಹೊಟ್ಟೆಗೆ ಏನಾದ್ರು ಇಟ್ಟಿಲ್ಲ. ಇದೆಲ್ಲವೂ ಕೂಡ ನನ್ನ ಒಂದಿಬ್ಬರಿಗೆ ಹೇಳಿದೆ, ನೀವು ನಿಮ್ಮ ಲೀಡರ್ ಅಂದ್ರೆ ನಿಮ್ಮ ಯಾರು ಶಾಸಕರಿದ್ದಾರೆ ಅಥವಾ ಕಾರ್ಪೊರೇಟ್ ಅವರ ಗಮನಕ್ಕೆ ತಂದ್ರ ಅಂತ. ಕೆಲವು ಮಂದಿ ಕಾರ್ಪೊರೇಟ್ಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಚ್ ಅಪ್ರಿಷಿಯೇಟ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು ಮೆಜಾರಿಟಿ ಕಾರ್ಪೊರೇಟರ್ನವರು ಯಾರು ಕೂಡ ಫೋನ್ ಅನ್ನು ಆನ್ಸರ್ ಮಾಡ್ತಾ ಇಲ್ಲ. ಕೆಲವು ಮಂದಿ ಕಾರ್ಪೊರೇಟರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಮಂದಿ, ಆದ್ರೆ ಇನ್ನು ಬಹಳಷ್ಟು ಮಂದಿ ಯಾರು ಕೂಡ ಫೋನ್ ಅನ್ನು ಆನ್ಸರ್ ಮಾಡ್ತಿಲ್ಲ ಅಂತ ಹೇಳಿ ಅಳನ್ನು ತೊಡ್ಕೊಳ್ತಾರೆ. ಆಗ ಆ ಪ್ರದೇಶಗಳಿಗೆ ನಾವೇ ತೆರಳಿ ವೈಯಕ್ತಿಕವಾಗಿ ನಮ್ಮ ಕಿಟ್ ಅನ್ನ ಕಾಸ್ ಕಿಟ್ ಅಂತ. ಕಳೆದ ಬಾರಿ ಕೆಲವು ವಾರ್ಡ್ಗಳಲ್ಲಿ ಕೆಲವು ಕಾರ್ಪೊರೇಟರ್ಗಳು ಮನೆಗೆ ಬಂದು ಆಹಾರದ ಕಿಟ್ ಅನ್ನು ಕೊಟ್ಟಿದ್ದಾರೆ. ಈ ಬಾರಿ ಎಲ್ಲೂ ನನಗೆ ಕಂಡಾಗಿ ಬಂದಿಲ್ಲ, ನಿಜವಾಗ್ಲೂ ಬಹುಶಃ ಇನ್ನು ಗೊತ್ತಿಲ್ಲ. ಅದು ಆಹಾರದ ಕಿಟ್ ತುಂಬಾ ಬೇಸರದ ವಿಷಯ ಸರ್. ಯಾಕಂತ ಹೇಳಿದ್ರೆ ಸರ್ಕಾರದ ವತಿಯಿಂದ ಕಿಟ್ ಅನ್ನ ಜನರು ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಹಳ ಸಮಸ್ಯೆಯಲ್ಲಿದ್ದಾರೆ. ಸಂಘ ಸಂಸ್ಥೆಗಳು ಇವಾಗ ಕಿಟ್ ಅನ್ನ ಅತಿ ಹೆಚ್ಚು ನೀಡ್ತಾರೆ. ಸಾವಿರ ಕಿಟ್ಗಳನ್ನ ನಮ್ಮೊಬ್ರು ಯುವ ನಟ ರೂಪೇಶ್ ಅವರು ನೀಡ್ತಾ ಇದ್ದಾರೆ. ಬಹಳಷ್ಟು ತಂಡಗಳು ಇವತ್ತು ಸಾವಿರಾರು ಕಿಟ್ಗಳನ್ನು ಅವ್ರು ನೀಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಕೆಲಸ, ಇದು ಸರ್ಕಾರದ ಕೆಲಸ. ನಮ್ಮ ಕೊಡುಗೆ ಏನಿದೆ ನಾವು ಕೊಡ್ತೀವಿ ಜನರಿಗೆ, ಅದು ನಮ್ಮ ಸೆಲ್ಫ್ಲೆಸ್ ಸರ್ವಿಸ್ ನಾವು ಮಾಡ್ತೇವೆ. ಅದು ಸರ್ಕಾರ ಕೂಡ ಸ್ವಲ್ಪ ಎಚ್ಚೆತ್ಕೊಂಡು ಇವರ ಬಗ್ಗೆ, ಬೇಡಪ್ಪ ಸರ್ಕಾರದ ಹತ್ರ ಹಣ ಇಲ್ಲ ಅಥವಾ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತ ಅನ್ನುವಂಥದ್ದಿದ್ರೆ ಆಯಾಯ ಜಿಲ್ಲೆಗಳಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಕೈಗಾರಿಕೆಗಳನ್ನು ತೆಗೆದುಕೊಳ್ಳಲಿ, ಬೇರೆ ಬೇರೆ ಉದ್ಯಮಿಪತಿಗಳನ್ನ ತೆಗೆದುಕೊಳ್ಳಲಿ,
ಬೇರೆ ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಆಯಾಯ ಜಿಲ್ಲೆಗಳಲ್ಲಿ ಇವೆ. ಅಥವಾ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ತೆಗೆದುಕೊಳ್ಳೋಣ, ಉಡುಪಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಹಲವಾರು ಇವರನ್ನು ಒಂದಷ್ಟು ದೇಣಿಗೆಯನ್ನು ಪಡೆದುಕೊಳ್ಳಿ, ಅದನ್ನ ಪಡೆದುಕೊಂಡು ಮನೆ ಮನೆಗೂ ಒಂದು ತಿಂಗಳಿಗೆ ನಿಮ್ಗೆ ಬೇಕಾ. ಕೇರಳದಲ್ಲಿ ಮಾಡ್ತಾ ಇದ್ದಾರೆ 14ರಿಂದ 18 ಬಗೆಯ ಆಹಾರ ಪದಾರ್ಥಗಳನ್ನ ಮನೆ ಮನೆಗೆ ಅವರು ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಇಲ್ಲಿಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇನ್ನೂ ಆಹಾರದ ಕಿಟ್ ಕೊಡ್ಲಿಲ್ಲ. ಯಾರು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಇವತ್ತದನ್ನು ಕೊಡುವಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕು ಅಂತ ಅನ್ನುವಂಥದ್ದು. ಓಕೆ, ಈಗ ಎಲ್ಲಿವರೆಗೆ ಸುಹಾನ್, ಈಗ ನಿಮ್ಗೆ ಯಾರೋ ದಾನಿಗಳು ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಅವರು ಕೊಡ್ತಾ ಇದ್ದಾರೆ, ಅದನ್ನ ನೀವು ಇನ್ನೊಬ್ಬರಿಗೆ ಹಂಚ್ತಾ ಇದ್ದೀರಾ. ಅದ್ರ ಇದು ಇನ್ನು ಎಲ್ಲಿವರೆಗೆ? 32 ದಿನಗಳು ಆಯ್ತು ಅಂತ ಹೇಳ್ತಾ ಇದ್ದೀರಿ ಇಲ್ಲಿವರೆಗೆ, ಇವತ್ತಿನ ತನಕ. ಇನ್ನು ಮುಂದೆ ಎಷ್ಟು ದಿನಗಳು ಇದು ಮುಂದೆ ಹೋಗ್ಬೋದು ಅಂತ ಗೊತ್ತಿಲ್ಲ. ಆದ್ರೆ ದಾನಿಗಳು ಬರ್ತಾ ಇದ್ದಾರ, ಸಹಾಯ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೂಡ ನಮ್ಗೆ ಇದೇ ಆತಂಕ ಇತ್ತು ಸರ್. ವಾರ ವಾರ ಎಕ್ಸ್ಟೆಂಡ್ ಆಗ್ತಾ ಇತ್ತು ಲಾಕ್ಡೌನ್. ಆಗ ಬಹಳ ಕಠಿಣ ಇತ್ತು, ಇವಾಗಿಂದ ಬಹಳ ಕಠಿಣ ಇತ್ತು. ಸೊ ಆ ಸಂದರ್ಭದಲ್ಲಿ ಕೂಡ ಮೊದಲಿಗೆ ನಾವು ನಮ್ಮ ಕಿಸೆಗೆ ನಾವು ಹಾಕಿ ನಮ್ಮ ಒಂದು ಇದನ್ನ ಮಾಡ್ಕೊಂಡು ಹೋದ್ವಿ. ನಂತರ ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ದಿನದ ಮಟ್ಟಿಗೆ ಅದನ್ನ ಮ್ಯಾನೇಜ್ ಮಾಡ್ಬೇಕು, ನಾವು ಹೇಗಿರ್ಬೋದು ಪರಿಸ್ಥಿತಿ ಮುಂಬರುವ ದಿನಗಳಲ್ಲಿ ಅಂತ. ಆದ್ರೆ ಯಾವಾಗಲೂ ನಾವು ನಂಬಿರುವಂತ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ದೇವರು ಅದಕ್ಕೆ ಯಾವತ್ತೂ ಕೂಡ ಒಂದು ಒಳ್ಳೆ ಡೈರೆಕ್ಷನ್ ಅನ್ನ ತೋರಿಸ್ತಾರೆ ಅಂತ. ಸೊ ಅದನ್ನ ನಾವು ನಂಬಿದ್ದೇವೆ. ಸೊ ದಾನಿಗಳು ಕೂಡ ನಮ್ಗೆ ಇವಾಗ ಮೊನ್ನೆ ಅಷ್ಟೇ 2 ವಾರ ಎಕ್ಸ್ಟೆಂಡ್ ಆಯ್ತು. 2 ವಾರ ಎಕ್ಸ್ಟೆಂಡ್ ಆದ ತಕ್ಷಣ ನಮ್ಗೆ ಬಹಳಷ್ಟು ಮಂದಿ ದಾನಿಗಳು ನಮ್ಮ ಹತ್ರ ಮತ್ತೆ ಬಂದ್ರು. ಸೊ ಇನ್ನು 2 ವಾರ, ಇನ್ನು ಅದಕ್ಕಿಂತ 2 ಎಕ್ಸ್ಟೆಂಡ್ ಆದ್ರೂ ಕೂಡ ನಾವು ಇದನ್ನ ಪ್ರತಿದಿನ ಈ ಒಂದು ಸೇವೆಯನ್ನು ಸಲ್ಲಿಸುವಂತ ಒಂದು ಧೈರ್ಯ, ನಂಬಿಕೆ ನನ್ನ ಏನಾದ್ರೂ ಮಾಡಿ ನಾವು ಮುಂದುವರಿಸ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಕೊಡುಗೈ ದಾನಿಗಳ ಸಪೋರ್ಟ್ ಇದೆ. ಹಾಗೇನೆ ಅದು ಏನು ಆಗ್ಲಿಲ್ಲ ನಮ್ಮ ತಂಡದವ್ರು ನಾವೇ ಹಾಕಿ ಹೇಳೋದು ಕಂಟಿನ್ಯೂ ಮಾಡ್ತೇವೆ. ಲಾಕ್ ಡೌನ್ ನ ಕೊನೆ ದಿನ ತನಕ ಈ ಒಂದು ನಿಸ್ವಾರ್ಥ ಸೇವೆಯನ್ನು ನಾವು ಮಾಡ್ಲಿಕ್ಕೆ ರೆಡಿ. ಈಗ ಇಲ್ಲಿ ಈಗ ಆಹಾರಗಳನ್ನೆಲ್ಲ ಕೊಡ್ತಾ ಇದ್ರಿ, ಮತ್ತೆ ಕಿಟ್, ಫುಡ್ ಕಿಟ್ ಅಲ್ಲಿ ಅದು ಎಷ್ಟು ಮಂದಿಗೆ ಇಲ್ಲಿವರೆಗೆ ಕೊಟ್ಟಿದ್ದೀರಿ, ಏನೇನು ಕೊಡ್ತಾ ಇದ್ದೀರಿ? ನಮ್ಮ ಕಾಸ್ ನ ಒಂದು ಕಿಟ್, ಕಾಸ್ ಕಿಟ್ ಅನ್ನು ರೇಷನ್ ಕಿಟ್ ಅನ್ನ ಪ್ರಾರಂಭಿಸಿದ್ದೇವೆ. ನಮಗೆ ಬಹಳ ಸಪೋರ್ಟ್ ಅನ್ನ ವಿ ಬಜಾರ್ ಅನ್ನುವಂತ ಒಂದು ಇದೆ. ಸೊ ಅರುಣ್ ವಿಜೇಂದ್ರ ಭಟ್ ಅಂತ, ಸೊ ಅವರು ಬಹಳ ಸಪೋರ್ಟ್ ಅನ್ನ ಒಂದು ಒಳ್ಳೆ ಕಾಸ್ಟ್ ರೇಟ್ ಡಿಸ್ಕೌಂಟ್ ಎಲ್ಲ ಮಾಡಿ ಬಹಳ ಒಳ್ಳೆ ರೀತಿಯ ಕಿಟ್ ಗಳನ್ನ ನೀಡ್ತಾ ಇದ್ದಾರೆ. ಸೊ ಇಟ್ ಕಿಟ್ ಅನ್ನ ನಾವು ಹಲವು ಮಂದಿ ನಮಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಪ್ರದೇಶಗಳಿಗೆ ಕಿಟ್ ಬೇಕಿದ್ವಿ. ಈವರೆಗೂ ನಮ್ಮ 32 ದಿನಗಳಲ್ಲಿ 150 ಕಿಟ್ ಅನ್ನು ನಾವು ಮಾಡಿದ್ದೇವೆ. ಸೊ ಇನ್ನು ಬಹಳಷ್ಟು ಕರೆಗಳು ಪ್ರತಿನಿತ್ಯ ಬರ್ತಾ ಇದೆ. ಇನ್ನು ಕೆಲವು ಕೊಡುಗೈ ದಾನಿಗಳು ಕೂಡ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ, ಅವರ ವತಿಯಿಂದ 50 ಕಿಟ್ ಕೊಡ್ತಾರೆ. ಇನ್ನು ಕೆಲವು ವಿದೇಶದಲ್ಲಿ ನಮ್ಮ ಸಂಘದ ಸದಸ್ಯರು ಇದ್ದಾರೆ ವಿದೇಶಗಳಲ್ಲಿ. ಸೊ ಅವರು ಅಲ್ಲಿಂದ ಅವರ ಪರವಾಗಿ ಒಂದು 20 ಕಿಟ್ ನನ್ನ ಪರವಾಗಿ, ಒಂದು 10 ಕಿಟ್ ನನ್ನ ಪರವಾಗಿ. ಸೊ ಹಾಗೆಲ್ಲ ಕಿಟ್ಗಳಿಗೆ ನಮಗೆ ಇದು ಬರ್ತಾ ಇದೆ. ಸೊ ನೋಡುವಷ್ಟು ನಾವು ಬಹಳಷ್ಟು ಮಂದಿಗೆ ಕಿಟ್ಗಳ ಅವಶ್ಯಕತೆ ಇದೆ. ಮಂಗಳೂರು ನಗರದಲ್ಲಿ ಅತಿ ಹೆಚ್ಚು ಕಿಟ್ಗಳ ರಿಕ್ವೈರ್ಮೆಂಟ್ ನಮ್ಗೆ ಬರ್ತಾ ಇಲ್ಲ. ನಗರದ ಹೊರಭಾಗಗಳಲ್ಲಿ ವಾಮಂಜೂರ್ ಆಗಿರ್ಬಹುದು, ಸುರತ್ಕಲ್ ಒಳಗಡೆ ಒಂದು ಇಂಟೀರಿಯರ್ ಆ ಕಾಟಿಪಾಳ್ಯ ಪ್ರದೇಶ ಆಗಿರಬಹುದು, ಅಥವಾ ಬಹಳಷ್ಟು ಔಟ್ಸ್ಕರ್ಟ್ಸ್ ನಲ್ಲಿ ನಮ್ಗೆ ಒಂದು ಕಿಟ್ಗಳ ಅವಶ್ಯಕತೆ ಕಂಡು ಬರ್ತಾ ಇದೆ. ಸೊ ಇದನ್ನು ನೋಡಿದಾಗ ಅಲ್ಲಿನ ಒಂದು ಯಾರಿದ್ದಾರೆ ಪಂಚಾಯತ್ ಸದಸ್ಯರಾಗಿರಬಹುದು ಅಥವಾ ಕಾರ್ಪೊರೇಟರ್ಗಳು ಏನೋ ಒಂದ್ ಕಡೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅನ್ನು ವಹಿಸ್ಕೊಂಡು ಏನಾದ್ರು ಇದನ್ನ ಮಾಡಿದ್ರೆ, ಒಂದು ಕಾರ್ಪೊರೇಟರ್ ಒಂದು ನೇತೃತ್ವದಲ್ಲಿ ಇವರು ಏನಾದ್ರು ಕಿಟ್ಗಳನ್ನ ಕೊಡೋ ವ್ಯವಸ್ಥೆ ಮಾಡಿದ್ರೆ ಜನಸಾಮಾನ್ಯರಿಗೆ ಒಂದು ಒಳ್ಳೆಯ ಇದೊಂದು ಆಹಾರ ಪೊಟ್ಟಣಗಳು ಸಿಗ್ಬೋದು ಅಂತ. ಈ ವರ್ಷ ಸಂಘ ಸಂಸ್ಥೆಗಳು ಸ್ವಲ್ಪ ಕಡಿಮೆ ಆಗಿದ್ವಾ ಜಾಸ್ತಿ ಇದ್ವಾ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿರೋದು? ಕಳೆದ ಬಾರಿಗೆ ಕಂಪೇರ್, ಕಳೆದ ಬಾರಿ ನಾವು ನಮ್ಮ ಜೊತೆ ಒಂದು 6 ರಿಂದ 7 ಒಂದು ಸಂಘ ಸಂಸ್ಥೆ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದು ಕಳೆದ ವರ್ಷ. ಈ ವರ್ಷ ನೋಡಿದ್ರೆ ಅದನ್ನು ಇಂಟು 3 ಅಂತಾನೆ ಹೇಳ್ಬೋದು. ಸೊ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯವರ ಒಂದು ನೇತೃತ್ವದಲ್ಲಿ ಒಂದು ಕೋವಿಡ್ ಇದು ಕೋಆರ್ಡಿನೇಷನ್ ಗ್ರೂಪ್ ಅಂತ ಮಾಡಿದ್ದಾರೆ. ಸೊ ಆ ಗ್ರೂಪ್ ನಲ್ಲಿ ಆಲ್ಮೋಸ್ಟ್ 50 ಮಂದಿ ಫುಡ್ ಯಾರು ಡೋನ್ ಮಾಡ್ತಾ ಇದ್ದಾರೆ, ಡೋನರ್ನವರು ಇದ್ದಾರೆ, ಅವರೆಲ್ಲರೂ ಕೂಡ ಲಿಸ್ಟ್ ಇದೆ. ಸೊ ಮಂಗಳೂರು ನಗರ ಭಾಗದಲ್ಲಿ ಹೊರಭಾಗಗಳಲ್ಲಿ ಯಾರೆಲ್ಲ ಕೊಡ್ತಾರೆ ಎಲ್ಲರನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಫುಡ್ ರಿಪೀಟ್ ಆಗಬಾರ್ದು ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಅವರ ನೇತೃತ್ವ ಹಾಗೇನೆ ಉಪ ನೋಂದಣಾಧಿಕಾರಿ AC ಮದನ್ ಮೋಹನ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಎಲ್ಲ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾರೆ. ಸೊ ಅದನ್ನು ನೋಡಿದಾಗ ಸ್ಟಾಟಿಸ್ಟಿಕ್ಸ್ ಹೆಚ್ಚು ಮಂದಿ ಈ ವರ್ಷ ನೀಡ್ತಾ ಇದ್ದಾರೆ ಫುಡ್ ಅನ್ನ, ಒಂದು ಒಳ್ಳೆಯ ವಿಷಯ. ಆಶ್ರಯಿಸಿಕೊಂಡಿರುವವರು ಕೂಡ ಜಾಸ್ತಿ ಇದ್ದಾರೆ ಕಳೆದ ಬಾರಿಗಿಂತ. ಕಳೆದ ಬಾರಿ ಏನ್ ಮಾಡಿದಂತ ಸರ್, ನಮ್ಮ KPTಯ ಪ್ರದೇಶದಲ್ಲಿ ಪದುವಾ ಸ್ಕೂಲ್ನ ಒಂದು ಒಳಗಡೆ ಇವರು ಎಲ್ಲರನ್ನು ಕೂಡ ನಿರ್ಗತಿಕರು ಇದ್ದಾರೆ, ಇವರನ್ನ ತಗೊಂಡೋಗಿ ಒಂದೇ ಜಾಗೆಯಲ್ಲಿ ಇವರನ್ನ ಇಟ್ಟು ಅಲ್ಲಿಗೆ ಊಟವನ್ನು ವಿತರಿಸುವಂತ ಕಾರ್ಯ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಸರ್ಕಾರ ಯಾಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿಲ್ಲ ಗೊತ್ತಿಲ್ಲ. ಒಂದು ಮಾತಿತ್ತು, ಯಾರೆಲ್ಲ ಮಂಗಳೂರು ನಗರದ ನಿರ್ಗತಿಕರು ಇದ್ದಾರೆ ಇವರೆಲ್ಲ ಒಂದು ಆಶ್ರಯ ತಾಣವಾಗಿ ಒಂದು ನೀಡುವಂತಹ ಒಂದು ಜಾಗವನ್ನ ಅಲಾಟ್ಮೆಂಟ್ ಮಾಡಿದ್ರು ಈ ವರ್ಷ ಕೂಡ. ಆದ್ರೆ ಈವರೆಗೂ ಕೂಡ ಅದು ಇಲ್ಲೂ ಆಗಿಲ್ಲ. ಈವರೆಗೂ ಕೂಡ ಎಲ್ಲೂ ತಗೊಂಡೋಗಿ ಅವರನ್ನ ಒಂದು ನಿರಾಶ್ರಿತರೊಂದು ಪ್ರದೇಶದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ. ಕಳೆದ ವರ್ಷ ಹೌದು ಗವರ್ಮೆಂಟ್ ಸ್ಕೂಲ್, ಪಾಂಡೇಶ್ವರ ಗವರ್ಮೆಂಟ್ ಸ್ಕೂಲ್, ಅಲ್ಲಿಗೆ ನಾವು ಊಟ ನೀಡ್ತಾ ಇದ್ವಿ. ವೈಟ್ ಹೌಸ್ ಅನ್ನೋ ಒಂದು ಸಂಸ್ಥೆ ಇದೆ, ಅವರು ಕೂಡ KPT ಪ್ರದೇಶಗಳಿಗೆ ಹೋಗಿ ನೀಡ್ತಾ ಇದ್ರು. ಸೊ ಹಾಗೆಲ್ಲ ಏನಾಗಿದೆ, ಜನರು ಸ್ವಲ್ಪ ಕಡಿಮೆ ಇದ್ರು. ಆದ್ರೆ ಈ ಸಲ ನಾವು ಕೊಟ್ಟಾರ ಪ್ರದೇಶದಲ್ಲಿ ಆಗಿರ್ಬಹುದು, ಉರ್ವಾ ಸ್ಟೋರ್ ಆಗಿರ್ಬಹುದು, ವಿಜಯ್ KSRTC, ಸ್ಟೇಟ್ ಬ್ಯಾಂಕ್, ಸೆಂಟ್ರಲ್ ಮಾರ್ಕೆಟ್, ಸರ್ವಿಸ್ ಬಸ್ ಸ್ಟ್ಯಾಂಡ್, ಆಮೇಲೆ ಪಂಪ್ವೆಲ್, ಆಮೇಲೆ ಇದು ಬಹಳಷ್ಟು ಕಡೆಗಳಲ್ಲಿ ಜನರಿಗೆ ಆಹಾರ ಸಿಗ್ತಾ ಇಲ್ಲ. ಈ ಸಂಘ ಸಂಸ್ಥೆಗಳು ಇರುವ ಕಾರಣ ಅವರು ನೀಡ್ತಾ ಇದ್ದಾರೆ.
ಅದು ಸರ್ಕಾರ ಏನಾದ್ರು ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈ ಸಂದರ್ಭ ಒಂದು ನೀವು ಹೇಳಿದ್ರಿ, ಇಲ್ಲ ನಾವು ಏನಿದ್ರು ಕೂಡ ಇನ್ನು ಮುಂದೆ ಎಷ್ಟು ದಿನ ಹೋದ್ರೂ ಕೂಡ ಕೊಡುವಂತ ರೀತಿಯಲ್ಲಿ ನಮ್ಮ ಮನಸ್ಸಿದೆ ಅಂತ. ನೀವು ಗಟ್ಟಿಯಾಗಿದ್ದೀರಿ, ಎಲ್ಲಿದ್ದಾದ್ರೂ ನಾವು ಕೊಡ್ತೇವೆ. ಬಹುಶಃ ಕೊಡುಗೆ ದಾನಿಗಳು ಕೂಡ ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ನುವಂಥ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿ ಇದೆ ಅಂತ ಅನ್ನುವಂಥದ್ದು. ಆದರೆ ನಿಮಗೆ ಇದೆಲ್ಲ ನೋಡುವಾಗ ಈಗ ಈ ಸಂದರ್ಭದಲ್ಲಿ ಈಗ ನಿರ್ಗತಿಕರಾಗಿರುವವರು, ಬೇರೆ ಬೇರೆ ಹೊರಗಿನ ಊರುಗಳಿಂದ ಬಂದಿರುವವರು, ಅವರ ಪರಿಸ್ಥಿತಿ ಬಿಡಿ. ಆದರೆ ಸ್ಥಳೀಯರು ಇಲ್ಲಿಯ ಅಂದ್ರೆ ಈಗ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವವರು, ಬೇರೆ ಆದಾಯವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವವರು, ಅವರಿಗೆ ಈ ಆಹಾರದ ಕಿಟ್ಗಳನ್ನು ಕೊಟ್ಟಾಗ ನಿಮಗೆ ಬಂದಿರುವಂತ ಅನುಭವ, ಅವರಿಗೆ ಹೇಳಿರುವಂತ ಮಾತುಗಳು ಅಂತ ಅಂದ್ರೆ ಎಲ್ಲೋ ಒಂದು ನಮ್ಮ ಕಡೆಯಲ್ಲಿ ನೋಡುವಾಗ ನಮ್ಮ ಈ ಹಿಂದಿನ ವ್ಯವಸ್ಥೆ ಸರಿ ಇಲ್ಲ ಅಂತ ಅನಿಸ್ತಾ ಇರ್ಲಿಲ್ವಾ? ಅಂದ್ರೆ ಈಗ ಒಂದು ತಿಂಗಳಾಗುವಾಗ್ಲೇನೆ ಜನರ ಕೈಯಲ್ಲಿ ಒಪ್ಪೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದ ಪರಿಸ್ಥಿತಿ ಬರ್ತದೆ ಅಂತ ಆಗಿದ್ರೆ, ಹಾಗಾದ್ರೆ ಅವನು ಮಕ್ಕಳ ಫೀಸ್ ಅನ್ನ ಎಲ್ಲಿಂದ ಕಟ್ಟಿರ್ತಾನೆ ಅಲ್ವಾ? ಆ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಇರ್ತಾನೆ, ಅಥವಾ ಏನೋ ಒಂದು ರಿಕ್ಷಾದಲ್ಲೋ ಆ ಮಕ್ಕಳನ್ನ ಕಳಿಸ್ತಾನೆ. ನೋಡಿ, ಆ ರಿಕ್ಷಾದವ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದವ, ಅಥವಾ ಓಮಿನಿ ಕಾರ್ನ ಡ್ರೈವರ್ಗಳು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರುವವರು, ಇವರೆಲ್ಲರೂ ಕೂಡ ಆಯಾಯ ಒಂದು ತಿಂಗಳಿಗೆ ಸಂದರ್ಭ ಬಂದಾಗ ಅವರ ಮನೆಯ ಖರ್ಚಿಗೆ ಅಂತ ಆಗುತ್ತೆ. ಉಳಿದ ಎಕ್ಸ್ಟ್ರಾ ಖರ್ಚುಗಳು ಅಂತ ಇರ್ತಾವಲ್ವಾ, ಬ್ಯಾಂಕಿನ ಲೋನ್ಗಳು ಕೂಡ ಇರ್ತಾವಲ್ವಾ, ಅಥವಾ ಇನ್ನು ಉಳಿದಂತೆ ಮಕ್ಕಳ ಫೀಸ್ಗಳು ಅಂತ ಇರ್ತಾವಲ್ಲ, ಮತ್ತೊಂದು ಅಂತ ಇರ್ತದಲ್ಲ. ಏನೋ ಮನೆಯಲ್ಲಿ ಅವರು ಬರ್ತಡೇ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ನಾನು ಬರ್ತಡೇ ಮಾಡ್ತೇನೆ, ಆಯ್ತಪ್ಪ ಅದು ಮಾಡಬೇಡಿ ಅಂದ್ರೆ ಸರಿ, ಮಾಡೋದು ಬೇಡ, ಇವತ್ತು ಮಾಡೋದು ಬೇಡ ಅಂತ ಇಟ್ಕೊಂಡು. ಆದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದಿದೆ ಅಲ್ವಾ ಈಗ. ಈವೆಂಟ್ ಮ್ಯಾನೇಜ್ಮೆಂಟ್ ಅದನ್ನ ಆಶ್ರಯಿಸಿಕೊಂಡಿರುವವರು ಸಹಸ್ರ ಲಕ್ಷ ಮಂದಿ ಇದ್ದಾರಲ್ವಾ, ಅದು ನಂಬಿಕೊಂಡಿದ್ದಾರೆ. ನೀವು ಅದನ್ನು ಬೇಡವೇ ಬೇಡ, ಅದು ಯಾವುದೇ ರೀತಿಯ ಜಾಲಿ ಮಾಡಬೇಡಿ ಅಂತ ಹೇಳಿದ್ರೆ ಆಯ್ತಪ್ಪ, ಅದನ್ನ ನಂಬಿಕೊಂಡಿರುವವರಿಗೆ ಏನ್ ಕೊಡ್ತೀರಾ ನೀವು? ಬೀಡಿ ಸೇದಬೇಡಿ ಅಂದ್ರೆ ಬೀಡಿ ಕಟ್ಟುವವರನ್ನ ನೀವು ಮೂಲೆ ಗುಂಪು ಮಾಡಿದ್ರೆ, ಆ ಬೀಡಿ ಕಟ್ಟುವವನಿಗೆ ಏನು, ಅವನ ಮನೆಗೆ ಅಂದ್ರೆ ಎಲ್ಲಿ ಯಾರು ಆಶ್ರಯ ಮಾಡಿಕೊಂಡಿದ್ದಾರೆ ಅವರನ್ನು ಕೂಡ ನೋಡ್ಬೇಕಲ್ವೇ ಅಂತ ಅನ್ನುವಂಥದ್ದು. ಇದು ಗೊತ್ತಾಗ್ಲಿಲ್ವ ಈ ಪರಿಸ್ಥಿತಿ? ಸರ್, ಈ ಸಲ ನಾವು ಒಂದು ನೋಡಿರುವಂತಹದ್ದು, ಬಡ ವರ್ಗದ ಜನರಿಗಿಂತ ಹೆಚ್ಚಾಗಿ ಮಧ್ಯಮ ವರ್ಗದ ಜನ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮಧ್ಯಮ ವರ್ಗದ ಜನರು ಯಾರಿದ್ದಾರೆ ಅವ್ರಿಗೆ ಮುಂದೆ ಬಂದು ಕೇಳಲಿಕ್ಕೆ ಕೂಡ ಒಂದು ನಾಚಿಕೆ ಸ್ವಭಾವ ಇದೆ ಸರ್. ಅದೇ ಬಹಳ ಹೊಡೆತವನ್ನು ಅವ್ರು ತಿಂತಾ ಇದ್ದಾರೆ. ಹೊರಗಡೆ ವಾಹನಗಳು ಹೋದ್ರೆ ವಾಹನ ಸೀಸ್ ಆಗ್ತದೆ, ಸೀಸ್ ಅದಕ್ಕೆ ಬಿಡಿಸ್ಲಿಕ್ಕೆ ಎಷ್ಟೋ ಫೈನ್ ನೀವು ಹೇಳಿದಾಗೇನೆ. ಮತ್ತೆ ವಾಹನಗಳಿಗೆ ಪೆಟ್ರೋಲ್ ಹಾಕಬೇಕು, ಅದರ ಮೇಂಟೆನೆನ್ಸ್ ಆಗಿರಬಹುದು. ಈಗ ಜನರಲ್ಲಿ ಉದ್ಯೋಗ ಇಲ್ಲ ಸರ್, ಯಾರ ಕೈಲಿಕ್ಕೆ ಕೆಲಸ ಇಲ್ಲ. ಇನ್ನು ಕೆಲವು ರೇಷನ್ಗೆ ಫೋನ್ ಮಾಡುವವರು ಸರ್, ರೇಷನ್ ಕಿಟ್ ಕೊಡೋ ಸಂದರ್ಭ ಹೇಳ್ತಾರೆ, ನನ್ನ ಮನೆಯಲ್ಲಿ ಮಗಳಿದ್ದಾರೆ, ಒಂದು ಕೆಲಸ ಸಿಗ್ಬೋದು, ಏನಾದ್ರೂ ಒಂದು ಸಣ್ಣ ಕೆಲಸ ಸಿಗ್ಬೋದು. ಯಾಕಂತ ಹೇಳಿ ಸರ್, ಈಗ ಉದ್ಯೋಗ MRPL ಉದಾಹರಣೆಗೆ ತಗೊಂಡ್ರೆ ಸರ್, ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ. ಹೌದು ಸರ್, ಹೈಯೆಸ್ಟ್ ಇವಾಗ ಇದು ಮಾಡ್ತದೆ 50% ಅಂತ ಏನು ಸರ್ಕಾರ ಆದೇಶ ಕೊಟ್ಟಿದೆ. 50% ಇಂದ ಆದಂತಹ ಒಂದು ಲಾಭ ಏನು ಸರ್? ಅದರಿಂದ ಆದಂತಹದ್ದು 50% ಜನರ ಕೆಲಸ ಕಳ್ಕೊಂಡಿದ್ದಾರೆ. ಅವರ ಮನೆಗೆ ಅವರಿಗೆ ಒಂದು ಹೊತ್ತಿನ ಆಹಾರವನ್ನು ತಂದು ಕೊಡುವಂತಹ ಕೂಡ ಅವರಿಗೆ ಒಂದು ಕಷ್ಟದ ಪರಿಸ್ಥಿತಿ ಇದ್ದಾರೆ. ಇದನ್ನೆಲ್ಲ ಯಾರು ಸರ್ ಕೇಳ್ತಾರೆ? ಒಂದು ಹೋಟೆಲ್ ಕ್ಷೇತ್ರದಲ್ಲಿ 100% ಕೆಪಾಸಿಟಿ ಇದ್ದಾಗಲೇ ಏನೋ ಒಂದು ಸಣ್ಣ ಅಮೌಂಟ್ಗಳು ಮ್ಯಾನೇಜ್ ಮಾಡ್ತಿದ್ರು. ಇವಾಗ ಒಂದು ಸಿಂಪಲ್ ಉದಾಹರಣೆ ಕೊಡ್ತಾರೆ, 30 ಮಂದಿ ಸಿಬ್ಬಂದಿಗಳು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 30 ಮಂದಿ ಸಿಬ್ಬಂದಿಗಳು ಸರ್ಕಾರ ಆದೇಶ ಬರುತ್ತೆ 50% ಸಿಬ್ಬಂದಿಗಳನ್ನ ತೆಗೆದು ಬಿಡಬೇಕು ಅಂತ. 15 ಜನ ಕೆಲಸಕ್ಕೆ ಇರ್ತಾರೆ. ಆ 15 ಜನ ಕೆಲಸಕ್ಕೆ ಯಾರಿದ್ದಾರೆ ಅವರಿಗೆ ಸಂಬಳ ಸಿಗುತ್ತೆ, ಅವ್ರ ಕೆಲಸದಲ್ಲಿ ಇರ್ತಾರೆ. ಬಾಕಿ ಉಳಿದ 15 ಮಂದಿಗೆ ಯಾರು ಸರ್ ಗತಿ? ಅವರಿಗೆ ಸರ್ಕಾರ ರೇಷನ್ ಕಿಟ್ ಕೊಡ್ತಾ ಇದೆಯಾ? ಅವರ ಮನೆಯವರು ಹೇಗೆ ಸರ್? ಅವರಿಗೆ ಮಕ್ಕಳಿಲ್ಲ ಸರ್ ವಿದ್ಯಾಭ್ಯಾಸಕ್ಕೆ, ಅವರವರ ಮನೆಯ ಹಿರಿಯರಿದ್ರೆ ಅವರಿಗೆ ಒಂದು ಔಷಧ ವ್ಯವಸ್ಥೆನ ಕಂಡುಕೊಳ್ಬೇಕು. ಇದೆಲ್ಲದಕ್ಕೊಂದು ಪರಿಹಾರವನ್ನು ನೀಡಿ ಸರ್ಕಾರ ಆದೇಶವನ್ನು ತಂದಿದ್ರೆ ಖಂಡಿತ ಸ್ವಾಗತಾರ್ಹ. ಆದ್ರೆ ಇವಾಗ ಅದಕ್ಕೂ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಅದು ಅವ್ರಿಗೆ ಏನಾದ್ರು ಒಂದು ಅವ್ರ ಬಗ್ಗೆ ಯೋಚನೆ ಮಾಡ್ತಾರ? ಅವ್ರು ಏನ್ ಮಾಡ್ಬೇಕು ಸರ್? ಕೂಲಿ ನಾಲಿ ಮಾಡ್ಲಿಕ್ಕೂ ಇವಾಗ ಕೆಲಸ ಇಲ್ಲ ಜನರ ಹತ್ರ. ಬಹಳ ಆರ್ಥಿಕ ಸಂಕಷ್ಟ ಇವಾಗ ಉಂಟಾಗಿದೆ ಸರ್. ಮಂಗಳೂರಿನಲ್ಲಿ ನಾನು ಮಾತನಾಡ್ತಿರುವಂತ ಅಸಹಾಯಕ, ಜ್ವಲಂತ ಮತ್ತು ದುರಂತಕಾರಿ ಭವಿಷ್ಯದ ದಿನಗಳು ಬಹಳ ದುರಂತಕಾರಿ ಆಗಿರಬಹುದು ಅಂತ. ಖಂಡಿತ ಸರ್, ಖಂಡಿತ. ಎಲ್ಲೋ ದರೋಡೆ ಮಾಡಿಬಿಡಬಹುದು. ಇಂಥ ಒಂದಷ್ಟು ಆತಂಕಗಳು ಇವತ್ತು ಜನರ ಮುಂದೆ ಬರ್ತಾ ಇರುವಂತದ್ದು ಅನ್ನೋದು. ಏನೇ ಆಗ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ ನಿಮ್ಮಂತ ಸಂಘ ಸಂಸ್ಥೆಗಳು ಇವತ್ತು ಜನರ ಜೊತೆ ಇರುವುದರಿಂದ, ಅವರ ಒಪ್ಪೊತ್ತಿನ ಊಟಕ್ಕೋಸ್ಕರ ನೀವು ಅಥವಾ ಆಹಾರದ ಕಿಟ್ಗಳನ್ನು ವಿತರಿಸುವ ಮೂಲಕವೂ ಅವರ ಕಷ್ಟಗಳ ಜೊತೆ ನೀವು ಇದ್ದೀರಾ ಅನ್ನುವಂಥ ಧೈರ್ಯದಿಂದ ಇವತ್ತು ಜನ ಇದ್ದಾರೆ. ಆದರೆ ಈ ನಡುವೆ ಬೆಂಗಳೂರಿನಿಂದ ರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ರಾಜ್ ಅವರೇ ನಮಸ್ಕಾರ, ಮಾತಾಡಿ ಸರ್. ಹಲೋ, ಕಟ್ಟಾಯ್ತು. ಅಂದ್ರೆ ವೀಕ್ಷಕರೇ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಅಂತ ದಿನಗಳು ಬರಲಾರದು ಅಂತ ಆಶಾಭಾವನೆ ಇಟ್ಟುಕೊಳ್ಳೋಣ. ಆದರೆ
ಜನ ಇಂಥ ಅಸಹಾಯಕ ಪರಿಸ್ಥಿತಿಗೆ ಬಂದು 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 ಅದು ಎಲ್ಲಿಗೆ ಹೋಗಿ ಮುಟ್ಟಬಹುದು? ಒಬ್ಬ ಮುತ್ಸದ್ದಿ ಕೂಡ ಇದನ್ನೇ ಹೇಳಿದ್ರು, ಇನ್ನು ಮುಂದೆ ಜನ ದರೋಡೆ ಮಾಡುವಂತ ಪರಿಸ್ಥಿತಿ ಬರ್ಬೋದು ಏನೋ ಅಂತ ಅನ್ನುವಂಥದ್ದು, ಅಥವಾ ಅರಾಜಕತೆ ಸೃಷ್ಟಿ ಆಗುವಂತ ಪರಿಸ್ಥಿತಿ ಬರ್ಬೋದು ಏನೋ ಅಂತ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಇದೆಲ್ಲ ನಾವು ನಿರೀಕ್ಷೆ ಮಾಡೋದು ಬೇಡ, ಅಥವಾ ಒಂದು ಆಶಾಭಾವನೆ ಇಟ್ಕೊಳ್ಳೋಣ, ಆ ರೀತಿ ಆಗಲಾರದು ಅಂತ ಅನ್ನುವಂಥದ್ದು. ಆದರೆ ಜನರ ಅಸಹಾಯಕ ಪರಿಸ್ಥಿತಿ ಹೀಗೆ ಮುಂದುವರಿತು ಹೋದ್ರೆ, ಸರ್ಕಾರ ಮಾಡದೇ ಇದ್ರೆ ಓಕೆ. ಬೆಂಗಳೂರಿಂದ ರಾಜ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಗೆ ಸುವರ್ಣ ಆಳ್ವ ಜೊತೆ ಮಾತಾಡ್ಬೇಕು ಸರ್ ಇದ್ದಾರೆ, ಮಾತಾಡಿ ಸರ್, ಮಾತಾಡಿ. ನಮಸ್ಕಾರ ಸುವರ್ಣ ಆಳ್ವ ಅವರೇ, ಹೇಗಿದ್ದೀರಾ? ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೇನೆ, ಹೇಳಿ. ನಮ್ಗೆ ನೀವು ಕೆಲಸಗಳನ್ನು ಮಾಡೋದು ನೋಡಿ ತುಂಬಾ ಖುಷಿ ಆಗ್ತಿದೆ. ನಿಮ್ಮಂತ ಯುವಕರು ಇನ್ನೂ ಕೂಡ ಮುಂದೆ ಬಂದು ಇನ್ನೂ ಕೂಡ ಜಾಸ್ತಿ ಹೀಗೆ ನೀವು ಮಾಡುವ ಟೈಪ್ ಅಲ್ಲಿ ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್, ಥ್ಯಾಂಕ್ ಯು. ನಿಮ್ಮ ಸೋಷಿಯಲ್ ಸರ್ವಿಸ್ ನೋಡಿದ್ರೆ ನಮ್ಗೆ ತುಂಬಾ ಹೆಮ್ಮೆ ಅಂತ ಅನಿಸ್ತದೆ. ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಹೀಗೆ ಮಾಡುವಾಗ ಇನ್ನು ಮುಂದೆ ನಿಮ್ಗೆ ತುಂಬಾ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್, ನಿಮ್ಮ ಮಾತುಗಳನ್ನು ಕೇಳಿ ನಿಮ್ಮಂತರ ಸಪೋರ್ಟ್ ಇದ್ರೆ, ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಸರ್ ಇಂಥ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಗೆ ಬಹಳ ಖಂಡಿತ ಇರ್ತದೆ. ಹಾಗೆ ನಿಮ್ಮ ಬಳಗದವರಿಗೆ ಕೂಡ ಒಂದು ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ರಾಜ್ ಅವರೇ ಧನ್ಯವಾದಗಳು. ಎಸ್ ಒನ್ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಒಂದು ಅವಕಾಶ ಕೊಟ್ಟದಕ್ಕೆ ಮತ್ತು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಸೊ ಹೀಗೆ ಮುಂದುವರಲಿ ನಿಮ್ಮ ಕೆಲಸ ಅಂತ ನಾನು ಆಶಯವನ್ನು. ನಿಮಗೂ ಕೂಡ ನಮ್ಮಂತ ವ್ಯಕ್ತಿಗಳನ್ನ ರೆಕಗ್ನೈಸ್ ಮಾಡಿ ಈ ಒಂದು ವೇದಿಕೆಯನ್ನ ನೀಡುವಂತಕ್ಕೆ ಬಹಳ ಖುಷಿ ಸರ್. ಯಾಕಂದ್ರೆ ಈ ಕಾರ್ಯಕ್ರಮ ನೋಡಿದ ಮುಖಾಂತರ ಎಷ್ಟೋ ಮಂದಿ ಇದೊಂದು ಪ್ರೇರಣೆ ಆಗಿರುತ್ತೆ ಮುಂದೆ ಬಂದು ಕೆಲಸ ಮಾಡ್ಲಿಕ್ಕೆ, ಅದು ಒಂದು ಮುಖ್ಯ ಆಶಯ ಆಗಿರ್ಬೇಕು. ಎಸ್ ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದಿದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.